ಸರಕಾರಿ ಆಸ್ಪತ್ರೆಯನ್ನು ಬಲಪಡಿಸಾಯರೆ ಖಾಸಗಿ ಆಸ್ಪತ್ರೆಯನ್ನು ನಿಯಂತ್ರಿಸಾಯರೆ ಜಿಲ್ಲೆಗೊಂಜಿ ಸರಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾದು ಬೊಕ್ಕ ಕೊರೋನಾ ಪುದರಡು ಆಸ್ಪತ್ರೆದ ಲೂಟಿಕೋರ ನೀತಿನ ಖಂಡಿಸಾದು ಅಂಚನೆ ಮಾತ್ರೆಗ್ಲ ಒಂಜೆ ಗುಣಮಟ್ಟದ ಉಚಿತ ಚಿಕಿತ್ಸೆಗಾದು ಒತ್ತಾಯಿಸಾದು ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ವತಿರ್ದು ಮುಡಿಪು ಜಂಕ್ಷನ್ ಬುಧವಾರ ಬೈಯಡು ಪ್ರತಿಭಟನಾ ಸಭೆ ನಡೆದನು. ಎಲ್ಲಾ ಕೊರೋನಾ ಸೋಂಕಿತ ಜನರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಆಸ್ಪತ್ರೆಗಳ ಬಲಪಡಿಸಿ ಉತ್ತಮವಾದ ಸೌಲಭ್ಯಗಳ ಒದಗಿಸಬೇಕು ಇನ್ಕಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಮುಖ್ಯಮಂತ್ರಿಗೆ ಕೊರೋನಾ ಬಂದರೆ ಗೃಹ ಮಂತ್ರಿಗಳಿಗೆ ಕೊರೋನಾ ಬಂದರೆ ಮಂತ್ರಿ ವರ್ಗಕ್ಕೆ ಕೊರೋನಾ ಬಂದರೆ ಚಿಕಿತ್ಸೆ ಪಡೆಯಲು ಬೇಕೇ ಬೇಕು ಖಾಸಗಿ ರಂಗದ ಆಸ್ಪತ್ರೆಗಳು ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ಕೊರೋನಾ ಬಂದರೆ ಅವರಿಗೆ ಇರುವ ಆಸ್ಪತ್ರೆ ಸರ್ಕಾರಿ ರಂಗದ ಆಸ್ಪತ್ರೆ ಸೌಕರ್ಯಗಳಿಲ್ಲದ ಆಸ್ಪತ್ರೆ ಈ ಅನಿಷ್ಟ ಪದ್ಧತಿ ನಿಲ್ಲಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್. ಡಿವೈಎಫ್ಐ ಜಿಂದಾಬಾದ್. ಐಕ್ಯ ಶಕ್ತಿ ಜಿಂದಾಬಾದ್. ಈ ಹೊರತು ಪಾತೆರ್ನ ಡಿವೈಎಫ್ಐ ಮಾಜಿ ರಾಜ್ಯಾಧ್ಯಕ್ಷರು ಕಾರ್ಮಿಕ ಮುಖಂಡರು ಶ್ರೀ ಸುನೀಲ್ ಕುಮಾರ್ ಬಜಾಲ್ ಇನಿ ಖಾಸಗಿ ಆಸ್ಪತ್ರೆದಕ್ಲು ಸರಕಾರನೇ ನಿಯಂತ್ರಣ ಮಲ್ಪನಡೆಗೂ ಬುಲಿತೆರು ಇಂದೆರ್ದು ಪಾಪದಕ್ಲು ತೊಂದರೆ ಅನುಭವಿಸಾವಂದುಲ್ಲೆರು ಕೊರೋನಾ ಪುದರಡು ಖಾಸಗಿ ಆಸ್ಪತ್ರೆದಕ್ಲು ಕಾಸು ಲೂಟೊಂದುಲ್ಲೆರು ಪಡೆದು ಆರೋಪಿಸಾಯರು. ಕೋವಿಡ್ ಇನಿ ಕೊರೋನಾ ವೈರಸ್ ಮಹಾಮಾರಿ ಜಗತ್ತಿಗೆ ಆವರಿಸಿದ ಸಂದರ್ಭಡೆ ದೇಶಕ್ಕೆ ಬಾರಿ ಅಪಾಯಕಾರಿಯ ಸಂದರ್ಭಡೆ ರಾಜ್ಯೋಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಇನಿ ವಾನಮನದ ಪರಿಸ್ಥಿತಿ ಉಂಡು ಬಂದಿಕ್ಲ ಆಲೋಚನೆ ಮಲ್ಪುಳೆ ಈ ಹೋರಾಟಕ್ಕೆ ಇನಿಯತ್ ಪ್ರಾಮುಖ್ಯತೆ ಉಂಡು ಬಂದೆ ಮಾತಾ ಜನಕುಲ್ಲೈನೆ ಬಾರಿ ಗಂಭೀರವಾದ ಆಲೋಚನೆ ಮಲ್ಪುಳೆ
ತುಲೈನಿ ಕೊರೋನಾ ವೈರಸ್ ಡೆ ಜಾಗತಿಕ ಮಟ್ಟದ ತುಯ್ಯರ್ಡ ಮರಣ ಪ್ರಮಾಣ ಕಮ್ಮಿಂಡು ಭಾರತ ದೇಶ ಎರಡ ಮರಣ ಪ್ರಮಾಣ ಕಮ್ಮಿಂಡು ರಾಜ್ಯ ಎಡುತುಂಡ ಕಮ್ಮಿಂಡು ಅನ ದಕ್ಷಿಣ ಕನ್ನಡ ಜಿಲ್ಲೆ ಎಡುತುಂಡಾಗ ಯಥೇಚ್ಛವಾದೀನಿ ದಿನಕ್ಕೆ 6 ಜನ 10 ಜನ ಸೈಯೊಂದುಳ್ಳರಿ ಈತ ಮಲ್ಲ ಸಂಖ್ಯೆಡೆ ದಕ್ಷಿಣ ಕನ್ನಡ ಜಿಲ್ಲೆದ ಉಲೈಡೆ ಈ ಕೊರೋನಾ ಪಂಪಿನ ಸೀಕಗೆ ಜನ ಸೈಯೊಂದುಳ್ಳರಿ ನಿಕ್ಲೆಗ ಲಾಕ್ಡೌನ್ ಆಯ್ನ ಸಂದರ್ಭ ಗೊತ್ತುಪಡೆ ಕಾಲಿ ನಮ್ಮ ಜಿಲ್ಲೆ ಇತ್ತೀನಿ ಕೇಸ್ ಎತ್ತೆ ಭದ್ರಾಡಿ ಕೇಸ್ ಇತ್ತೀನಿ ನಮ್ಮ ತಿಂಗಳಗಟ್ಲೆ ಲಾಕ್ಡೌನ್ ಆನೆ 5 ಬೊಕ್ಕ ಜಾಸ್ತಿ ಆಯ್ನ ಇನ್ನು ಓಡೆಗೆ ಬತ್ತು ಎತ್ತದನೆ 1000 ಗಟ್ಟಲೆ ಜನಕ್ಕೆ ಇನ್ನು ಪಾಸಿಟಿವ್ ಬರೋದುಂಟು 100 ಗಟ್ಟಲೆ ಜನ ಸೈತೇನೆ ಇತ್ತೆ ಅನ್ನಿಕ್ಲಕ್ಕೆ ಅನ್ನೊಂದು ಪ್ರಶ್ನೆ ಇನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡುಂಡು ಎಂಚಿನ ತಿಗಿಪು ನಕ್ಲುಳ್ಳರೆ ಡಾಕ್ಟರ್ಸ್ ನಕ್ಲುಳ್ಳರೆ ನಮ್ಮ ಜಿಲ್ಲೆಡೆ ಆಂಡ ಕೊರೋನಾ ಇನ್ನು ಸೈಪು ನಕ್ಲೇನು ಉಂಟಾರೆ ಮುಕ್ಲೇಡ್ದು ಆತಿಜಿ ಈತ ಮಲ್ಲ ಸಂಖ್ಯೆಯ ಜನ ಸೈಯೊಂದುಳ್ಳರೆ ದಾಯಗಾತಿಜಿ ಇಂದು ಸಂಶಯಾಸ್ಪದವಾದುಂಡು ಇಂದೇನು ನಮ್ಮ ಚರ್ಚೆ ಮಲ್ಪರೆ ಈ ವಿಷಯನೇ ನಮ್ಮ ಒಂದು ಆಲೋಚನೆ ಮಲ್ಪರೆ ಸಾಧ್ಯತೆ ಅವಡು ಆನೆಂದು ತೂನಗ ಈ ಜಿಲ್ಲೆಡಿನಿ ಖಾಸಗಿ ಆಸ್ಪತ್ರೆದ ಎದಿನೆ ಅಕ್ಲ ಒಂಜಿ ಮಾಫಿಯಾ ಇನಿ ಬಾರಿ ಮಲ್ಲ ರೀತಿ ಉಂಡು ಓಡೆ ಮುಟ್ಟಕ್ಕೆ ಅನ್ನಗ ಸರ್ಕಾರನೇ ನಿಯಂತ್ರಣ ಮಲ್ಪುನಾತೆ ಸರ್ಕಾರ ನಡಪವು ನಕ್ಲ ಜುಟ್ಟು ಇನಿ ಖಾಸಗಿ ಆಸ್ಪತ್ರೆಗಳ ಕೈಟುಂಡು ದಾಳ ಮಲ್ಪೆರ್ಲ ಒಂದಿಚ್ಚಿ ನಿಗ್ಲ ಸರಿಸುಮಾರು 1 ತಿಂಗಳು ತುಂಬುದ ಪತ್ರಿಕೆ ತುಲೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮಾನ್ ಯಡಿಯೂರಪ್ಪರೇ ಒಂಜಿ ಸಭೆ ಮಲ್ತದೆ ಆ ಸಭೆನ ಧಿಕ್ಕರಿಸದೆ ವಿದಾಯ ಬರ್ಪೇರೆ ಇನ್ನುವೇ ಖಾಸಗಿ ಆಸ್ಪತ್ರೆದ ಮಾಲಕರಿನ ಸಭೆ ಬೆಂಗಳೂರು ಆಪುಂಡು ಓಡೆ ಮುಟ್ಟ ಮುಗ್ಲ ಅಹಂಕಾರಿಗಳು ಬಂಡ ಸ್ವತಃ ರಾಜ್ಯದ ಮುಖ್ಯಮಂತ್ರಿನ ಪಾತ್ರೆಗೆ ಮುಗುಲು ಬೆಲಕೊರು ಪೂಜಾರಿ ಆರು ಪಿದಾಯ ಬತ್ತೆ ಬಂದ್ಪೇರೆ ಖಾಸಗಿ ಆಸ್ಪತ್ರೆದಕ್ಕೂ ಸರ್ಕಾರದ ತೀರ್ಮಾನ ಕೇಳಿ ಜರಡ ಅಕ್ಲ ನೀರು ಕಟ್ಟು ಮಲ್ಪಲೆ ಕರೆಂಟ್ ಕಟ್ಟು ಮಲ್ಪಲೆ ಬಂದು ಆತ ಬೇನೆಡೆ ಒಂಜಿ ರಾಜ್ಯದ ಮುಖ್ಯಮಂತ್ರಿ ಬಂದ್ಪೇರೆ ಮನದನಿ ಪತ್ರಿಕೆ ಟಿವಿ ಬರ್ಪುಡು ಬಂದಾಗ ಈ ಖಾಸಗಿ ಆಸ್ಪತ್ರೆದಾಗ್ಲೇನೆ ಕಾಡು ಬತ್ತ ನೆಲಕ್ಕೆ ಹಾಕೋಚೆ ಬಂದು ಯಾನ್ ಕೇಳೊಂದಿಲ್ಲ ಈ ನಮೂನೆಡೆ ಹಾಕುದು ನಮ್ಮ ರಾಜ್ಯದ ನಮ್ಮ ಜಿಲ್ಲದ ಜನಕ್ಲೇನೆ ಲೂಟೊಂದಿಲ್ಲರೆ ಏತ ಆಸ್ಪತ್ರೆ ಕತೆ ಬತ್ತಿನಿ KSX ಕತೆ ಬತ್ತಿನಿ ಒಂದೊಂದು ಆಸ್ಪತ್ರೆದ ಪಿರೌಡು ಒಂದೊಂದು ಕತೆಗಳಿಲ್ಲ ಒಂದೊಂದು ರೋಗಿ ನಕ್ಲ ವಿಚಾರ ತೋಡು ಲೇಟೆಸ್ಟ್ ಕೋಡತ್ತು ಮುರಣಿದ ಒಂದು ವಿಚಾರ ನಮ್ಮ ಕೈತಲ್ದ ಮೂಲ BC ರೋಡು ಒಂದು ಆಕ್ಸಿಡೆಂಟ್ ಆಂಡ್ರಿ ಒಂದು ಪಾಪದ ಒಂದು ಜನ ತೀರಾ ಬಡವರೇ ಆಕ್ಸಿಡೆಂಟ್ ಓಡೆ ಮುಟ್ಟ ಆತನಿಗೆ ಅನ್ನಗ ಕಾರು ಕಟ್ಟಾದ ನೇಲೊಂದುಂಡು ಅಲ್ಪದ ಜವನೇರೆ ಪತ್ತೊಂದು ಕಂಕನಾಡಿ ಆಸ್ಪತ್ರೆಗೆ ಸೇರ್ಪೇರೆ ಬತ್ತೇರಿ ಅಡ್ಮಿಟ್ ಮಾಡ್ಬೇರೆ ಬಂದಾಗ ಎಂಚಿನ ಏನಲ್ಲ ಕನ್ನಡ ನೀರು ಬರ್ಬಿಟ್ಟು ಆ ಪರಿಸ್ಥಿತಿ ತೂನಗ ಆ ಜವನೇರ ಪಾಪ ನೆತ್ತೆರಡು ದಿಂಜಿದ ಬೋತೀರಿ ಇನ್ನೇನು ಆಸ್ಪತ್ರೆಗಳು ದಾನವಂತೇರಿ ಶುರು ಕೋವಿಡ್ ಟೆಸ್ಟ್ ಮಾಡ್ಕೊಡು ಬಂದಿರಿ ಆನ ಜೀವದ ಪ್ರಶ್ನೆ ಕಾರು ಕಟ್ಟಾದೆ ದಾದಲ್ಲಿ ಹೆಚ್ಚು ಕಮ್ಮಿ ಆದಾಗ ಬೆನೀರ ಪೂಜೆ ಬೊಡೆ ಜೋಕುಲುಂಡು ಮುಗುಲು ಕೋವಿಡ್ ಟೆಸ್ಟ್ ಅನ್ನು ಮಂತೀರಿ ಕೋವಿಡ್ ಟೆಸ್ಟ್ ಮುಟ್ಟು ಆ ರಿಪೋರ್ಟ್ ಬಂದ ಮುಟ್ಟುಜೇರಿ ಪೇಷಂಟ್ ಮುಟ್ಟುಜೇರಿ ಕಾಂಡ 10 ಗಂಟೆಗೆ ಆಸ್ಪತ್ರೆ ಪೋತುಂಡು ರಾತ್ರಿ 10 ಗಂಟೆ ಮುಟ್ಟಲ್ಲ ಮುಕ್ಕಲು ಮನೆ ಪೂಜಾರಿ 10 ದಿನ ಹಿಡಿದು ಮಾಜಂತ ಕೋವಿಡ್ ಟೆಸ್ಟ್ ಆತದೆ ನೆಗೆಟಿವ್ ಆಯ್ದಿನ ರಿಪೋರ್ಟ್ ಕೈತೆ ಮತ್ತೊಂದು ಆಸ್ಪತ್ರೆಗೆ ತೊಜ್ಬಾರಿ ಮುಕ್ಕಲ ರಿಪೋರ್ಟು ಏತ್ ಟೈಮ್ ತಗೊಂಡು ಬಂದು ನಂಗೆ ಮಾತ್ರೆಗಳು ಗೊತ್ತುಂಡು ಆಡ ಅವಳು ರಿಪೋರ್ಟ್ ಅರ್ಧ ಗಂಟೆ ಬರ್ಕೊಂಡು ಅರ್ಧ ಗಂಟೆ ಬತ್ತು ಬಂದ್ಪೇರು ಪಾಸಿಟಿವ್ ಬೈದುಂಡೆ ದಾಲ ಅನ್ಪೇರಲ್ಲ ಅಬ್ಜಿ ಕೊನೋಲೆ ಬಂದ್ಪೇರಿ ಓಡೆ ಮುಕ್ಕಲು ಅಮ್ಮಡೆ ಕೊನೊಪ್ಪುನು ಅವೇನ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊರ್ಪುಜೇರಿ ಮುಕ್ಕಲು ಒಂದು ಓಡೆ ಬಾಡ್ಡು ಲಾಸ್ಟ್ ಮುಕ್ಕಲು ಎಂಚಾನ್ಲ ಟ್ರೀಟ್ಮೆಂಟ್ ಕೊರ್ಲೆ ಅನ್ನ ಜೀವನ ವರಿಪಾಲೆ ಅಂತ ಪನ್ನಾಗ ಅಕ್ಕಳು ಬಂದ್ಪೇರೆ 30,000 ಕಟ್ಲೆ 30,000 ಕಟ್ಟೋಡಿಗಡೆ 30,000 ಕಟ್ಟಿ ನಡೆದ ಬೊಕ್ಕ 14 ದಿನ ನಡೆದ ಬೊಕ್ಕ ಆಪರೇಷನ್ ಮನ್ಪುಂಡು ಸರ್ಜರಿ ಮನ್ಪುಂಡು 14 ದಿನ ನಡೆದ ಬೊಕ್ಕ ಆ ಎಂಚಿನ ಗಾವೆ ಲಾಸ್ಟ್ ರಾತ್ರಿ 11 ಗಂಟೆ ರಾತ್ರಿ ಅವಳು ಜಟಾಪಟಿ ಗಲಾಟೆ ಆದೆ ಲಾಸ್ಟ್ಗೆ ಹಾಕಲು ಪೇಷಂಟ್ ದೊತ್ತೋನ್ವೇರೆ ಅವಳು ರೀಅಡ್ಮಿಷನ್ ಮಲ್ಪೇರೆ ಬೊಕ್ಕ ರಡ್ದಿನತ ಉಲಾಯಿಡ ಟ್ರೀಟ್ಮೆಂಟ್ ಮಾತಾಕಲು ಕೊರ್ಪೇರಿ ತುಲ ಅವಸ್ಥೆ ತುಲೆ ಇನ್ನು ಒಂಜಿ ಕೇಸ್ ಬರ್ತಿನ ಈಗ 1000 ಇನ್ಸಿಡೆಂಟ್ ಆಗ್ಬಿಡು ಅವಳು ಹೆಂಗ್ಲ ಘಟನೆ ಒಂದು ಒಪ್ಪನಾಗ ಈ ಭಾಗದ ಒಂಜಿ ಪೇಷಂಟ್ ಅವಳು ಬರ್ತದೆ ಪಜಿ ಪಾಪದ ಜನ ಎಂಡ 40,000 ಕಟ್ಟರೆ ಬಂದು ಬಂತು
ಈ ನಮ್ಮನೆಡು ಲೂಟೊಂದುಲ್ಲರೆ ಏರೆಗ್ಲ ನಿಯಂತ್ರಣ ಇಜ್ಜಿನಿ ಇನಿ MP ಆವಡೆ MLA ಆವಡೆ ಮಿನಿಸ್ಟರ್ ನಕ್ಲಾವಡೆ ಏರೆಗ್ಲ ನಿಯಂತ್ರಣ ಇಜ್ಜಿ ಸ್ವತಃ ನಮ್ಮ ಜಿಲ್ಲಾದ ಉಸ್ತುವಾರಿ ಸಚಿವರಲ್ಲರೆ ಆರು ವ್ಯಕ್ತಿಗತವಾದ 2 ಜನ ಪಾಪ ಜನ ಅಣ್ಣ ದಾದ ಅವೇನು ಪತ್ತು ನಂಗೆ ದಾದನ್ ಬರಾಬುಡು 6 ಮುರಡಿ ಬಂದ್ಪೇರೆ ಈ ಕೊರೋನಾದ ವಿಷಯ ಬಾರಿ ಗಂಭೀರವಾದ ಪೋನಾಗ ಒಂಜಿ ದಿನ ಬಾರಿ ಯಕ್ಷಗಾನಡು ಮಲ್ಲ ವೇಷ ಬತ್ತಿಲ್ಲಕ ಬರ್ಪೇರು ಜನ ಮಾರ್ಚ್ ತಿಂಗಳ ಜನ ಸೈಯೊಂದಿಲ್ಲ ರೀ 6 ಮುರಡಿ ಹೊರನೆ ಬರ್ಪೇರೆ ನಾನು ನಿಕ್ಕುಲು ಪೋಡೋಚೆ ನಾನೇ ನಿಕ್ಕುಲನ ಪ್ರೈವೇಟ್ ಆಸ್ಪತ್ರೆಗೆ ಪೋಯರಡ ಟೆಸ್ಟ್ ಮಂತಾರಡ ಕಾಸು ಕೊರಚಿ ನಿಕ್ಕುಲು 10 ದಿನ 15 ಆಸ್ಪತ್ರೆ ಜಪ್ಪರ ಬಿಲ್ಲು ಕೊರಚಿ ಮಾತ ಉಚಿತ ಅಂದು ಬಂದಿರಿ ಫೋನಾಗ ದಾದಕ ನೋಡು ಆಧಾರ್ ಕಾರ್ಡ್ ಬತ್ತೊಂದು ಪೋಲೆ ದಾಲ ತೊಂದರೆ ಜೀವನ್ ಪೀರ್ ಆಯ್ತಾ ಮನದಾನಿ ಆಸ್ಪತ್ರೆ ಇನಿ ಮುಟ್ಟಲ್ಲ ಖಾಸಗಿ ಆಸ್ಪತ್ರೆ ಉಸ್ತುವಾರಿ ಸಚಿವರನ್ನ ಸ್ಟೇಟ್ಮೆಂಟ್ ಗೆನ್ಪುಜೇರೆ 5 MP MLA ನಗಲು ಬಂದ್ಪೇರೆ 7 ಬಂದ್ಬಿಡು ಎನಡ ನಿಖಿಲ ಬಂದ್ಬಿಡು ಅತ್ತೆ ಪತ್ರಕರ್ತರ ನಕ್ಲೇನು ಸೇರ್ಪಾದೆ ಅಕ್ಕಲು ಪತ್ರಕರ್ತರ ಕೇನ್ವೇರು ನಮ್ಮ MPಡ 6 ಅವ್ರು ಬಂದ್ಪೇರೆ ಅವರಿಗೆ ತರೆ ಸರಿಚ್ಚಿ 6 ಬಾಯಿಗೆ ಬರ್ತಿಲ್ಲ ಸ್ಟೇಟ್ಮೆಂಟ್ ಕೊಡ್ತೀರ ಅವು ರಡ್ದಿ ನೋಡ್ದ ಅರ್ನಬಾಯಿಡೆ ಸ್ಟೇಟ್ಮೆಂಟ್ ಕೊರ್ಪ ಒಂದು ಬಂದ್ಪೇರು ಅವ ಜನಕ್ಕೆ ಇದ್ದಾನೆ ಫ್ರೀಗೆ ಅತ್ತ ಅಂದು ಪೋಯ್ನಾಗ ಗೊತ್ತತ್ತ ಪೇಷಂಟ್ ಅದು ಪೋಯ್ನಾಗ ಗೊತ್ತತ್ತ ಆಸ್ಪತ್ರೆ ಫ್ರೀ ಕೊಡ್ತಾರೆ ಇಜ್ಜ ಅಂದು ಊರಿನ ಬಾತಿಯರ್ನು ತೂಲೆ ನಮ್ಮ ಗೌರ್ಮೆಂಟ್ ಫ್ರೀ ಕೊರಂಡು ತೂಲೆ ಉಸ್ತುವಾರಿ ಸಚಿವರು ಬಂತೀರಂದು ಇದು ಅವೇನೇ ಬಂದ್ಬಿಟ್ಟು 4 ಮೆಟ್ಲ ಅವೇನ ಅಣ್ಣ ಪೋಯ್ನಾಗ ಗೊತ್ತುಂಡು ಕಥೆದಾನೆ ಅಂದು ಈ ನಮೂನೆಡೆ ಖಾಸಗಿ ಆಸ್ಪತ್ರೆಲು ಈ ಸರ್ಕಾರನೇ ಮಿನಿಸ್ಟರ್ನೇ MP MLA ನಕ್ಲೇನಿ ಗೆನ್ಪುಜೇರಿ ಓಡೆ ಮುಟ್ಟಕ್ಕೆ ಅನ್ನಗ ಮೂಲ ಸುತ್ತಮುತ್ತ ಇತ್ತಿನ ನಕ್ಲೆಕ್ಕೆಲ್ಲ ಅನುಭವದಪ್ಪು ನಿಕ್ಲಾಗ ಒಂಜಿ ಖಾಸಗಿ ಆಸ್ಪತ್ರೆ ಅನ್ಯಾಯ ಅಂಡ ನಿಕ್ಲು MP MLA ಫೋನ್ ಮನ್ಪಡೆ ಅಕ್ಕಳು ತಂಕ ಇತ್ತಿಲ್ಲ ಫೋನ್ ಮನ್ಪಡೆ ಒರಿಲ ಮನ್ಪುಜೇರಿ ದಾಯಗೆ ಅಕ್ಕಳು ಗೆಂದಿದಿನೇ ಅಕ್ಲೆಗೋಸ್ಕರ ಅಕ್ಕಲ ಜುಟ್ಟು ಖಾಸಗಿ ಆಸ್ಪತ್ರೆದ ದನಿನ ಕೈಟುಂಡು ಆಯ್ನ ಹಿಡ್ದಕ್ಲು ಒರಿಲ ಮನಿ ಪೂಜಾರಿ ಇನ್ನು ಪ್ರೈವೇಟ್ ಆಸ್ಪತ್ರೆ ಈ ನಮೂನೆ ಇನಿ ಅಹಂಕಾರ ತೋಚ್ಬೋಂದುಲ್ಲರಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಕಥೆದಾನೆ ನಮ್ಮ 7 ವರ್ಷದಿಂದ ಪಣೊಂದಿಲ್ಲ ನಾವು ಬಾರಿ ಹೆಮ್ಮೆಡೆ ಬಂಪ ವೆನ್ಲಕ್ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಬಡವೇರನ ಆಸ್ಪತ್ರೆ ಕೈತಲ್ದ 5 ಜಿಲ್ಲೆ ಇರ್ದೆ ಪೇಷಂಟ್ ನಕ್ಲು ಇನಿಕ್ಲ ಬರೋಂದಿಲ್ಲರಿ ಬಾರಿ ಖುಷಿ ಹೊಂದಿತ್ತೇನೆ ಬಡವೇರನ ಆಸ್ಪತ್ರೆ ವೆನ್ಲಕ್ ನಮ್ಮ ಆಸ್ಪತ್ರೆ ಅವೇನೇ ಪ್ರೈವೇಟ್ದಾಗಿ ಕೇನ್ಸ್ದಾಗಿ ಕೊಡ್ದು ಬಿಡ್ತೇರಿ ಇನ್ನು ಪುದಾನಿಗೆ ಮಾತ್ರ ಪ್ರೈವೇಟ್ ಸರ್ಕಾರಿ ಆಸ್ಪತ್ರೆ ಅಂದೆ ಆನಾಯ್ತಾ ಇಡೀ ಸಂಪೂರ್ಣ ನಿಯಂತ್ರಣ KMC ದಾಯನ ಕೈಟುಂಡು ಇತ್ತಪ್ಪನಾಗ ನಿಗಲ ಅವುಂಡ ನಿಗಲ ಉಂಡ ಅಂದಗೇನು ಬೇರವು ಈ ನಮೂನೆಡೆ ಸರ್ಕಾರಿ ಆಸ್ಪತ್ರೆನೇ ಐತ ಮಾತ ರೆಕ್ಕೆ ಬುಕ್ಕನ್ನು ಮಾತ ಕಟ್ಟಮಂತೊಂದುಳ್ಳರಿ ಎಲ್ಲಕ್ಕ ಆಸ್ಪತ್ರೆಡಿನಿ ಪುದರ್ಗ ಮಾತ್ರ ಆನ ಬಡವರಿಗೆ ಜನಸಾಮಾನ್ಯರಿಗೆ ಇನ್ನು ದಾಲ ಇಜ್ಜಿ ಎಂಗ್ಳು 7 ವರ್ಷದಿಂದ ಪಣೊಂದಿಲ್ಲ ಇನ್ನೇನು ಮುಕ್ಕಲು ಎಂಜಿನೆ ದೆತ್ತ ಪರ್ಮಿಷನ್ ಕೊಡೊಂದಿಲ್ಲ ರೀ ಎಂಜಿನೆ ಮೆಡಿಕಲ್ ಕಾಲೇಜ್ ಮಲ್ಪರೆ ಇನ್ನು ಚಾಲಿಪೋಲಿ ಮಾತಿರಗ್ಲ ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನ್ ಕೊಡ್ಪೇರೆ ಆನ ಮುಕ್ಲ ಮೋನೆಗೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಜ್ಜಿ ನಿಕ್ಲ ನಮ್ಮ ಜಿಲ್ಲೆ ಬುದ್ಧಿವಂತರನ ಜಿಲ್ಲೆ ಪ್ರಜ್ಞಾವಂತರನ ಜಿಲ್ಲೆ ರಿಸಲ್ಟ್ ಬಂದಾಗ ಧೂಪ ದಕ್ಷಿಣ ಕನ್ನಡ ಜಿಲ್ಲೆ ಮೇಲುಗೈ ಈ ಜಿಲ್ಲೆದ ಜೋಕುಲು ಜವನೇರಿ ಎಡ್ಡೆ ಕಲ್ಪಡು ನಿಜವಾದ ಕಲ್ತೋದಿಲ್ಲರಿ ಆಂಡ ಅಕ್ಲೆಗೆ ಒಂಜಿ ಮೆಡಿಕಲ್ ಕಾಲೇಜ್ ಇಜ್ಜಿ ಸರ್ಕಾರಿ DYFI ನಿರಂತರವಾದ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬೋರ್ಡ್ ಬಂದು ನಮ್ಮ ಫೈಟ್ ಮಂತ ಮುಲ್ಪದ ಸಚಿವರುಳ್ಳರಿ UT ಖಾದರ್ ಬಾರಿ ಬಿಡ್ಪೇರೆ ಆಂಡ ಅರ್ನಾವಧಿಡೆ ಮನ್ಪೇರೆ ಆತಜಿ ನನ್ನ ಮಲ್ಪೇರ ಆತನ ಇತ್ತೆ ಎಂಜಿನೆ ಭಾರಿ ಅಭಿವೃದ್ಧಿ ಮಲ್ಪ ಎಂಜಿನ ಸ್ವರ್ಗನೇಕ ಅಂತ ಕಾರಮುದೆಲ್ಲ ದೀಪ ಬಂದಿನಕ್ಲು ಇತ್ತೆ ಒಳ್ಳೆರಿ ಅಕ್ಲೆಗ್ಲ ಇನಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಲ್ಪರ ಆತಿಜಿ ದಾಯಗ ಆತಿಜಿಕೆ ಅನ್ನಗ ಮುಕ್ಕಲ್ನ ಲಾಬಿ ಪ್ರೈವೇಟ್ ದಕ್ಲನ ಲಾಬಿ ಆತು ಜೋರುಡುಂಡು ಇನಿ ಸರ್ಕಾರಿ ಆಸ್ಪತ್ರೆನೆ ನಾಶ ಮಲ್ಪೆರೆ ಇನಿ ಬಿದಾಡೊಂದುಲ್ಲೆರೆ ಬಂದುಲೆ ಅವಾಗ ಸರ್ಕಾರಿ ಆಸ್ಪತ್ರೆನೆ ಬಲಪಡಿಸೋ ಸಾಧ್ಯತೆ ಅವಡು ಬಡವರಿಗೆ ಒಂದು ವ್ಯವಸ್ಥೆ ಅವಡು ಇನ್ನು ಆ ಆಸ್ಪತ್ರೆನೇ ಕೋವಿಡ್ ಆಸ್ಪತ್ರೆ ಅಂತ ಮಾಡ್ತಾರೆ ಮಂತದೆ ಅವಳು ತೂಪಿನ ಗತಿಚ್ಚಿ ಅಂತ ಘಟನೆಯಲ್ಲಿ ಮಾತ್ರ ನೀವು ಪತ್ರಿಕೆ TV ಮಾತ್ರ ತೂವೊಂದುಲ್ಲಾರಿ ಈ ನಮೂನೆಡೆ ಮಲ್ಲ ರೀತಿಯ ಅನ್ಯಾಯ ನಡ್ಕೊಂಡುಂಡು ನನ್ನ ಮೇಟಿ ಖಾಸಗಿ ಆಸ್ಪತ್ರೆ ಕತೆ ತೋಲೆ
ಇನಿ ಟೆಸ್ಟಿಗೆ ಪೋನಾಗ ದಾನೆ 4,000 ದೆಪ್ಪೇರು 4,000 5,000 నేను దెప్పేరు దెత్తది నమకు అవి దుమ్మె ಗೊತ್ತುಪ್ಪು ಪಾಸಿಟಿವ್ ಬರ್ಪುಣುಂದು ದೇವನ ಮಾತೆಗಳ ಪಾಸಿಟಿವ್ ಮುಕ್ಕಲ ನೆಗೆಟಿವ್ ಬಂದ ಆಲಜ್ಜಿ ಅಪ್ಪ ಪಾಸಿಟಿವ್ ಬಂಡಿ ಬಸ್ಸಾತಿಗೆ ದಾದ ಬಿಲ್ ಎತ್ತಾಪುಂಡು 2 ಲಕ್ಷ 3 ಲಕ್ಷ ಇನಿ ಕೊರೋನಾ ಬಂದೆ ಆನಿ ಪೋಡಂದಿತ್ತೇರೆ ಇನಿ ಏರ್ಲ ಪೋಡ್ತೀರಿ ದಾಯನಾಗಿ ಬದುಕೋಡು ಆನಿ ಇಂಚ ಮುಡಿಪುಡ್ಲು ಒರಿಯಾಗ ಕೊರೋನಾ ಬತ್ತ ಕುಡ್ಲಾಡ ಗಡಗಡ ನಡುಗುನು ಕುಡ್ಲಾಡು ಒರಿಯಾಗ ಬತ್ತಿಂಡ ಸುಳ್ಳೆದ ಗಡಗಡ ನಡುಗುನು ಅವ್ಳು ಬತ್ತನಿಗೆ ಅಂತ ಇತ್ತ ಕೈತಲ್ದಾಗ ಕೊರೋನಾ ಬತ್ತಿನ ಅಂದ ಬೈದನ ಈ ರೀತಿ ದಯ ಬಂದಾಗ ಅಂಚಿನ ಪರಿಸ್ಥಿತಿ ನನ್ನ ಮೇಟಿನಿ ಟೆಸ್ಟಿಗೆ ಪೋಡಿದರೆ ಕೊರೋನಾ ಬಂದು ಮಹಾಮಾರಿಂದ ಚಿತ್ರಣ ಮಾಡ್ತೇರೆ ಇನಿ ದಾಲತ್ತಂದು ಬಂದ್ಪೇರು ದಾಲತ್ತ ಮಾಮೂಲು ಜ್ವರ ಅಂಚ ಇಂಚಂದು ಬಂದ್ಪೇರು ಅವಾಗ ಮುಗುಲು ನೆತ ಪಿರೋಡು ಕಾಸು ಲೂಟು ನೆಂಚ ನಿಕ್ಕುಲನ್ನು ಅರ್ಥ ಮಂತೊಲ್ಲೆ ಕೊರೋನಾಗ ಬರ್ತಿಜ್ಜಿ ಬಂದ್ಪೇರಿ 3 ಲಕ್ಷ ಬಿಲ್ಲಾಪು ಮರ್ತಿಜ್ಜನ 3 ಲಕ್ಷ ಬಿಲ್ಲಾಪು ನೆಂಚ ಎಂಚ ನನ್ನ ಮೇಲೆ PPE ಕಿಟ್ ಆ PPE ಕಿಟ್ಗೆ 10,000 ಏರೆ పెద్దల పోయిన పాప బడ పొంజోనకులు అకుల PPE కిట్ಗೆ 10,000 ಕಟ್ಟಿದೆ ಉಳಾಯಿ ಆಸ್ಪತ್ರೆ ಪೊಕ್ಕೋಡು ಕಾರು ಬೇನೆ ಸೊಂಟ ಬೇನೆ ಬಾಕಿ ಹುಷಾರು ಜನಕುಲ್ಲ PPE ಕಿಟ್ಗೆ ಕಾಸು ಕಟ್ಟದೆ ಉಳಾಯಿ ಬೋಡು ಒಂಜಿ ಆಸ್ಪತ್ರೆ ಕಮ್ಮಿಡು 100 ಪೇಷಂಟ್ ಇತ್ತಿಂಡ ಮಾತೆಲ್ಲ 10,000 PPE ಕಿಟ್ ಕಟ್ಟೋಡು ಆನ ಆಸ್ಪತ್ರೆ ಸಿಬ್ಬಂದಿ ಒಂದೇ ಕಿಟ್ಟಿನ ಪಾಡೋದು ಮಾತೆಲ್ಲ ತೂಪಿ ಆಯ್ ಒಂದೇ ಕಿಟ್ಟು ಪಾಡೋದು ಮಾತೆಲ್ಲ ತೂಪಿ ಅಂದ ಬಿಲ್ ಕಟ್ಟಿನಾಗ ಮಾತಿರಲ್ಲ 100 ಪೇಷಂಟ್ 10,000 ಕಟ್ಟಿನ ಏತ ಒಂದು ಲೆಕ್ಕ ಮಾಡಲಿ ಆಸ್ಪತ್ರೆ ವಾನಮ್ನೆ ಲೂಟ್ಲರಿಂದ ಲೆಕ್ಕ ಮಾಡಲಿ ನಿಕ್ಕರು ಅಪ್ಪ ಈ ನಮ್ಮನೆ ಪಚ್ಚ ಪಗೇಳಿನಿ ಆಸ್ಪತ್ರೆ ಈ ನಮ್ಮನೆ ಲೂಟೊಂದು ಪ್ರೈವೇಟ್ ಆಸ್ಪತ್ರೆ ఇచ్చిన అనేక అన్యాయాలు నడుతూనే ఉండు ఇన్ని బిల్లులు సారగట్ల బిల్లులు వెంట అవిన ఐసీయూ పాడిన బొక్కొంజేడు పాడిన మురడి KMC ಒಂಜಿ ಬತ್ತುಡು ಆರೆ ಸ್ಟ್ರೋಕ್ ಆತಿನಾತ್ರೆ ಸ್ಟ್ರೋಕ್ ಆಯ್ನಕ್ಕೆ KMC ಆಸ್ಪತ್ರೆ ಪೋನಾಗ ಐಸಿಯು ದಿಯೋಡು ಬಂಡೇರಿ ದಿನಕ್ಕೆ 30,000 ಬಾಡಿಗೆ ಒಂಜಿ ತಿಂಗಳು ಉಪ್ಪಡು ಬಂಡೇರಿ ಪತಿ ಪಾಪದ ಫ್ಯಾಮಿಲಿ 30,000 ಇಂಟು 30 ದಿನ ಕಾಸೆತಾನು ಏತಂಡು ಕಾಸಿ ಅವಲೇಸದನ್ನು 1 ಲಕ್ಷ ಮುಟ್ಟ ಹಾಕೊಂಡು 1 ಲಕ್ಷ ಕಟ್ಟುನಾತ ಅವ್ರು ತಾಕತ್ತುಂಟ ಈ ನಮೂನೆಡಿ ಜನಕ್ಲೇನು ಲೂಟೊಂದುಲ್ಲೇರು ಬಂದಿದೆ ಅಂಚಿನ ಸಂದರ್ಭಡೆ ಒಂದು ಮೇಟು ಕೊರೋನಾ ಬಂದು ಜನಕ್ಲೇನು ಪೋಡಿ ಕಟ್ಟದೆ ಇನ್ನು ಕಾಸನ್ನು ಲೂಟರೆ ಸರ್ಕಾರನೇ ಪರ್ಮಿಷನ್ ಕೊಟ್ಟು ನಾವು ನಿಖಲು ಪತ್ರಿಕೆ ತುಯ್ಯಾರೆ ಎಂಜಿನ ನಮ್ಮ ಹೋಟೆಲ್ಗೆ ಪೋನಾಗ ಗೋಲಿ ಪಜೆ ಗೀತೆ ಚಟ್ಟಂಬಡೆ ಗೀತೆ ಮಸಾಲೆ ದೋಸೆ ಗೀತೆ ಬಂದು ಮೆನು ಲಿಸ್ಟ್ ಉಂಡತೆ ಅವೇನು ಆಸ್ಪತ್ರೆ ಕ್ಲೀನ್ ಲೂಟೊಂದುಲ್ಲೇರತ್ತ ಅವು ಅಕ್ಕುಲು ಮಾಡ್ತೀನತ್ತೆ ನಮ್ಮ ರಾಜ್ಯ ಸರ್ಕಾರ ಮೊದಲು ಕೊಡ್ತುಡು ಇದೇ ಲೂಟುಲೆಂದು ಅಕ್ಕುಲು ಕೊಡ್ತೀನಿ ನಿಖಲು ಏತಿ ನಿಖಲ ಬಿಲ್ ಮಾಡೋದು ಇನ್ನು ಮುಕ್ಕಲು ಭಾರಿ ಸುಬಗೇರ್ಲಕ್ಕ ಮುರೆ ಕಂಕನಾಡಿ ಆಸ್ಪತ್ರೆ ಅನ್ಬೇಡಿ ನಮ್ದೇನಿಲ್ಲಪ್ಪ ನಮ್ದೇನಿಲ್ಲ ಸರ್ಕಾರ ಕೊಟ್ಟದ್ದನ್ನು ನಾವು ತೆಗೆಯೋದೊಂದು ಒಂದು ಸರ್ಕಾರ ನಮಗೆ ಲೂಟರ ಪರ್ಮಿಷನ್ ಕೊಡ್ತುಡು ಲೂಟುಲೆ ಬಂದು ಅಪ್ಪ ಇಂಚಿನ ಒಂದು ದೆತ್ತುಪಾಡಿನಂಚಿನ ಸರ್ಕಾರ ಇನ್ನು ನಮ್ಮ ರಾಜ್ಯದ ಪುನಗ ಜನಕ್ಲಾಗ ರಕ್ಷಣೆ ಉಂಡಾ ಬಂದು ತಮ್ಮ ಆಲೋಚನೆ ಮಲ್ಪೊಡು ಬಂದರೆ ಅಪ್ಪ ಇಂಚಿನ ಗಂಭೀರ ಪರಿಸ್ಥಿತಿ ನಮ್ಮೆದುರುಗೊಂಡು ತಾಯಿ ನಡೆದವರ ಈ ಕೊರೋನಾ ಕುದರಡೆ ತುಂಬೇ ನಮ್ಮ ದೇಶ ಆರ್ಥಿಕ ಅವ್ಯವಸ್ಥೆಡೆ ನೆಲಪತ್ತು ಹೋಗ್ತುಂಡು ಇನ್ನು ಸಂಪೂರ್ಣ ನಾಶಾಪನ ರೀತಿಗೆ ಎತ್ತದಲ್ಲಿ ಓಡೆ ಮುಟ್ಟ ತುಲೆ ನಮ್ಮ ಜವನೇರೆ 3 ಸೇರಿದಿನಿ ಜವನೇರೆ ಈ ಸರ್ಕಾರ ಮಲ್ಪಡ್ತೀರ ದಾನೆ ಈ ಜವನೇರಿಗೆ ಬೇಲ ಕೊರಡಿದ್ದೇನೆ ಮುಕ್ಕಲ ದಾನಿ ಬಂತೀನಿ ಎಂಕುಲ ಅಧಿಕಾರಕ್ಕೆ ಬತ್ತಿಂಡ ವರ್ಷದ 2 ಕೋಟಿ ಉದ್ಯೋಗ ಸೃಷ್ಟಿ ಮಲ್ಪ ಅಂದೆ ಅಧಿಕಾರ ಹೊರ ಬತ್ತು ಹೋದ ಅಂತಾರೆ 2 ಸಾರಿ ಬೈದಿರಿ 2 ಕೋಟಿ ಉದ್ಯೋಗ ಬಿಡ್ಲಿ ಇತ್ತಿನ 2 ಕೋಟಿ ಉದ್ಯೋಗನ ನಾಶ ಅಂತ ಬಿಡ್ತೇವೆ ಉದ್ಯೋಗನ ಇಚ್ಚಿ ఒక ಜವನೇರ ದಾದಾನ್ ಕೊಡು ಜವನೇರ ಬೆನಿಯರ ಬೇಲೆ ಚೆಂದಿನ ಪರಿಸ್ಥಿತಿ ಅವ ಇನಿ ಜವನೇರ ಸಾಧಿ ತಪ್ಪವನಂತಿನ ರೀತಿ ನಾವೊಂದುಂಡು ತುಲೆ ಅಂಚಿನ ಸಂದರ್ಭಡೆ ಈ ಸಮಾಜ ಒಂದು ಎಡ್ಡ ರೀತಿಗೆ ಬೋಡೊಂದಾಂಡ ಜವನೇರ ಹಿಡಿದು ಸಾಧ್ಯ ಜವನೇರ ಮನಸ್ಸು ಮಲ್ತಿಂಡ ಈ ಸಮಾಜದ ಬದಲು ಮಲ್ಪುನಂಚಿನ ತಾಕತ್ತೊಪ್ಪುನು ಆ ಜವನೇರಿಗೆ ಅಂಚಿನ ಯುವ ಸಮುದಾಯನೇ ಒಂದು ಸರಿಯಾಯಿನ ಸಾಧ್ಯಡೆ ಕೊಂದು ಪೋಪುನ ರೀತಿ ಇರ್ತುಲೆ ಇನ್ನು ಜನಕಲ್ನ ಬದುಕದ ಬಗ್ಗೆ ಇನ್ನಿತ ಸಂಕಷ್ಟದ ಕಾಲೋಡ್ಲ ಕೊರೋನಾದ ಇನಿ ಆಪತ್ತು ಇಡೀ ಸಮಾಜದ ಉಪ್ಪುನ ಈ ಸಂದರ್ಭಡ್ಲ DYFI ಈ ನಮ್ಮದ ಕೆಲಸ ಮಲ್ತೊಂದುಂಡು ಬಡವರನ ಪರವಾದೆ ಇನ್ನು ಸ್ವರ ದತ್ತೊಂದುಂಡು ಈ ಆಸ್ಪತ್ರೆದ ಬಗ್ಗೆ ಇನಿ ಅತ್ತೆ
ನಿರಂತರವಾದ ಹೋರಾಟ ಮಲ್ತೊಂದುಂಡು ಈ ಅವಧಿಡೆ ದಕ್ಷಿಣ ಕನ್ನಡ ಜಿಲ್ಲೆದ ಅನೇಕ ಜಾಗಗಳ ಜವನರೆ ಇನಿ ಬೀದಿಗೆ ಜತ್ತೊಂದುಳ್ಳರಿ ಇಂದು ಪೋಡ ಇನ್ನಂಕೆ ದಯಕೆ ಎನ್ನಗ ಇನಿ ಈ ಪ್ರೈವೇಟ್ ಆಸ್ಪತ್ರೆಗೆ ಕಡಿವಾಣ ಪಾಡರ ಸಾಧ್ಯತೆ ಅವಡು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಬಲಪಡಿಸರ ಸಾಧ್ಯತೆ ಅವಡು ಅದೇ ರೀತಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅವು ನಂಗೆ ಈ ಜಿಲ್ಲೆಗೆ ಬೋರ್ಡು ಪಂಪಿನ ಒಂದು ಜನಾಂದೋಲನ ರೂಪನೇರ ಸಾಧ್ಯತೆ ಅವಡು ಯಾಂದಿಕನ ಈ ಆಸುಪಾಸು ರೂಪನ ಜವನೆರಡ ಈ ಮುಡಿಪದನ್ನ ಪ್ರೀತಿದ ಮಹಾಜನ ಬಂಧುಳ್ಳ ಯಾಂದಿಕಳ ವಿನಂತಿ ಮಾಡ್ಕೊಡು ಒಂದು DYFI ಈ ದೇಶ ಪ್ರೇಮಿ ಸಂಘಟನೆ ಈ ದೇಶದ ಜವನೆರಡೆ ದೇಶ ಕಟ್ಟುನ ಭಾಗವಾದೆ ಜಾತಿ ಧರ್ಮ ಭಾಷೆ ಲಿಂಗ ಪಕ್ಷ ಭೇದ ಇಜ್ಜಂದೆ ನಮ್ಮ ಪತ್ತಪ್ಪೆ ಜೋಕುಲಾದ ಪೆರಿಯಾವು ಅಂಡ್ ಒಂಜಪ್ಪೆ ಜೋಕುಲ್ಲ ಕೈತದೆ ಈ ಸಮಾಜನೆ ಒಂದು ಸುದೃಢವಾದ ಕಟ್ಟುನ ರೀತಿಯಡೆ ನಮ್ಮ ಒಟ್ಟಾದ ಪೋಯಿ ಪಂಪಿನ ಒಂದು ದೇಶ ಪ್ರೇಮಿ ಸಂಘಟನೆ DYFI ಅಂಚಿನ DYFI ಸಂಘಟನೆ ಈ ಮುಡಿಪದ ಆಸುಪಾಸುಡೆ ಅನೇಕ ಜಾಗಗಳಡೆ ಇನ್ನು ಜನಕ್ಕಲ್ನ ಬದುಕದ ಬಗ್ಗೆ ಊರದ ಅಭಿವೃದ್ಧಿದ ಬಗ್ಗೆ ಇನ್ನು ಬೇಲೆ ಮಲ್ತೊಂದು ಅನೇಕ ರೀತಿಯ ಆ ಊರದ ಜನಕ್ಕೆಲ್ಲ ಪ್ರೀತಿ ಪಾತ್ರ ಆ ಒಂದುಂಡು ಅಂಚಾದುಪ್ಪುನಗ ನಿಕ್ಕುಲ್ಲ DYFIಗೆ ಬೆರಿಬೊಟ್ಟದು ಪ್ರೋತ್ಸಾಹ ಮಲ್ಪನ ಮುಖಾಂತರ ಇಚ್ಚಿನ ಒಂದು ಜನಪರವಾಗಿನ ಇಚ್ಚಿನ ಒಂದು ನ್ಯಾಯಪರವಾಗಿನ ಹೋರಾಟಕ್ಕೆ ನಿಗಳು ಸದಾ ಬೆಂಗಾವಲಾದು ಉಪ್ಪಡು ಪಣಂದು DYFI ಉಳ್ಳಾರ ವಲಯ ಸಮಿತಿಯ ಅಧ್ಯಕ್ಷರು ಅಶ್ರಫ್ ಕೇಸಿರೋಡು ಸಭೆಯ ಉದ್ದೇಶ ಪಾತಿರಿಯರು ಸರ್ಕಾರಿ ಆಸ್ಪತ್ರೆ ಬಲಪಡಿಸಿರಿ ಅಂತ ಕೇಳಬೇಕಾದ್ರೆ ಇನ್ನೊಂದು ಕಡೆ ಖಾಸಗಿ ಆಸ್ಪತ್ರೆಯ ಲೂಟಿ ಅವ್ಯಾಹತವಾಗಿ ನಡೀತಾ ಇದೆ. ಕೊರೋನಾದ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಬೇಕಾಬಿಟ್ಟಿ ಲೂಟಿ ಮಾಡ್ತಾ ಇದ್ದಾರೆ. 4 ಖಾಸಗಿ ಆಸ್ಪತ್ರೆಗಳು ಈ ಪ್ರದೇಶಕ್ಕೆ ಬಂದಿದೆ. ಫಾದರ್ ಮುಲ್ಲರ್ಸ್ ಇರ್ಬೋದು, ಯಾನಪಯ್ಯ ಇರ್ಬೋದು, ನಿಟ್ಟೆ ಅವ್ರದ್ದು ಇರ್ಬೋದು, ಕಣಚೂರು ಇರ್ಬೋದು. ಇವ್ರು 4 ಲೈಸೆನ್ಸ್ ಪಡ್ಕೊಂಡಿದ್ದು ಸೇವಾ ಕ್ಷೇತ್ರಕ್ಕೆ ಅಂತ. ನಾವು ಸರ್ವಿಸ್ ಕೊಡ್ತೇವೆ, ಅದಕ್ಕೋಸ್ಕರ ಮೆಡಿಕಲ್ ಕಾಲೇಜ್ ಕೊಡಿ, ನಾವು ಕಾಲೇಜು ನಡೆಸಿ ಆಸ್ಪತ್ರೆಯನ್ನು ಫ್ರೀಯಾಗಿ ಉಚಿತವಾಗಿ ಸೇವಾ ರೂಪದಲ್ಲಿ ನಾವು ಇಲ್ಲಿನ ನಾಗರಿಕರಿಗೆ ಕೊಡ್ತೇವೆ ಅಂತ. ಆದರೆ ಅವರು ಇದರಲ್ಲಿ ಲೂಟಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾನಪಯ್ಯ ಆಸ್ಪತ್ರೆಯ ಇತಿಹಾಸವನ್ನು ತೆಗೆದು ನೋಡಿ. ಅವರು ಲೈಸೆನ್ಸ್ ಪಡ್ಕೊಂಡಿದ್ದು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅನ್ನೋ ಒಂದು ಹೆಸರಿನಲ್ಲಿ. ಆದರೆ ಇವತ್ತು ಯಾರಿಗೆ ಅವರು ಫ್ರೀ ಸೀಟ್ ಕೊಡ್ತಾ ಇದ್ದಾರೆ ಅಂತ ನೋಡಿ, ಯಾರಿಗೂ ಕೊಡ್ತಾ ಇಲ್ಲ. ಇವತ್ತು ಒಂದು ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ವೈದ್ಯಕೀಯ ಡಾಕ್ಟರ್ ಕಲಿಬೇಕಾದ್ರೆ 1 ಕೋಟಿ ರೂಪಾಯಿ, ಕಡಿಮೆ ಅಂದರೆ 75 ಲಕ್ಷ ರೂಪಾಯಿ ಕೊಡಬೇಕು. ಮೊನ್ನೆ ತಾನೇ ಒಂದು ಪುತ್ತೂರಿನ ಬ್ರಿಲಿಯಂಟ್ ವಿದ್ಯಾರ್ಥಿನಿ ಇದೇ ಕಣಚೂರು ಆಸ್ಪತ್ರೆಯಲ್ಲಿ ಸೀಟ್ ಕೇಳಲಿಕ್ಕೆ ಬಂದಿದ್ರು. ಅಲ್ಲಿ ಒಬ್ಬ ಮುಖ್ಯಸ್ಥರನ್ನ ಭೇಟಿ ಮಾಡಲಿಕ್ಕೆ ಅವ್ರು ಹೇಳಿದ್ರಂತೆ 1 ಕೋಟಿ ರೂಪಾಯಿ ಈಗ ಮೆಡಿಕಲ್ ಕಾಲೇಜು ಸೀಟು, ನೀನೇನೋ ಕರ್ಕೊಂಡು ಬಂದಿದ್ಯಾ, 75 ಲಕ್ಷ ಕೊಟ್ಟರೆ ಸೀಟ್ ಕೊಡ್ತೇವೆ ಅಂತ. ಇದು ದುರ್ದೈವ. ಇದು ಈ ಪ್ರದೇಶದಲ್ಲಿ ಆಸ್ಪತ್ರೆ ಇದೆ ಅಂತಿದ್ದಾರೆ ಹೊರತು ಆಸ್ಪತ್ರೆ ಯಾರಿಗಿದೆ? ಆಸ್ಪತ್ರೆ ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ತಂದೆ ತಾಯಿಯನ್ನ, ನಮ್ಮ ಅಕ್ಕ ತಂಗಿಯರನ್ನ ಇವರು ಪ್ರಯೋಗ ಮಾಡಲಿಕ್ಕಿದೆ. ಇವ್ರು ಯಾಕೆ ನಮ್ಮ ಹತ್ರ ಬಂದು ಮನೆಗೆ ಬಂದು ಹೇಳ್ತಾರೆ, ಇವರು ಡೆಲಿವರಿಗೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಬನ್ನಿ ಅಂತ ಯಾಕೆ ಪ್ರೀತಿಯಿಂದ ಹೇಳ್ತಾರ? ಇವರ ಮಕ್ಕಳು ಕಲಿಯೋದಿಕ್ಕೆ ನಮ್ಮ ರೋಗಿಗಳು ಬೇಕು, ಇವರು ಮಕ್ಕಳು ಕಲಿಯೋದಿಕ್ಕೆ ನಮ್ಮ ಅಕ್ಕ ತಂಗಿರಬೇಕು, ನಮ್ಮ ಅಣ್ಣ ತಮ್ಮದಿರಬೇಕು. ಮೊನ್ನೆ ತಾನೇ ಮಂಟಪದಲ್ಲಿ ಒಂದು ಘಟನೆ ನಡೆಯಿತು. ಒಂದು ಮಹಿಳೆ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ದಾಖಲಾದ್ರು ಡೆಲಿವರಿಗೆ. ಅವಳಿಗೆ ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡಬೇಕಾಗಿತ್ತು, ಸಿಸೇರಿಯನ್ ಮಾಡಬೇಕಾಗಿತ್ತು. ಯಾರೋ ಕಲಿತಿದ್ದಂಥ ಸ್ಟೂಡೆಂಟ್ ಕೊಟ್ಲು, ಪ್ರಜ್ಞೆ ತಪ್ಪಲಿಲ್ಲ, ಇವರಿಗೆ ಗೊತ್ತಾಗ್ಲಿಲ್ಲ, ಹೊಟ್ಟೆನ ಕುಯ್ದ್ರು. ಅವಳು ಕೂಗಾಡಬೇಕಾದ್ರೆ ಕ್ಲೋರೋಫೈನ್ ಇಟ್ಟು ಹತ್ತಿಯಲ್ಲೇ ಅವಳ ಮತ್ತೆ ಪ್ರಜ್ಞೆ ತಪ್ಪಿಸಿದ್ರು. ಆ ರೀತಿ ಪ್ರಜ್ಞೆ ತಪ್ಪಿಸಿದ್ರೆ ಅವಳ ಮೆದುಳು ನಿಷ್ಕ್ರಿಯ ಆಗುತ್ತೆ. ಇದು ಇವರು ಮಾಡುವಂಥ ವ್ಯವಸ್ಥೆ. 3 ದಿನ ಆಕೆ ICU ಅಲ್ಲಿತ್ತು, ಬಾಯಿ ಬಿಡ್ಲಿಕ್ಕೆ ಆಗಲಿಲ್ಲ ಅವಳಿಗೆ. 4ನೇ ದಿನ ಬಂದಾಗ ತಾಯಿ ಹತ್ರ ಹೇಳಿದ್ಲಂತ. ಮಾತಾಡ್ಲಿಕ್ಕೆ ಆಗುತ್ತಾ ಇವ್ರ ಜೊತೆ? ಅವ್ಯವಹಾರವಾಗಿ ಲೂಟಿ ಮಾಡುವ ಈ ಆಸ್ಪತ್ರೆಯ ಬಗ್ಗೆ ಶಾಸಕರು ಮಾತಾಡ್ತಾರ, ಸಂಸದರು ಮಾತಾಡ್ತಾರ, ಅಲ್ಲ ಯಾರಾದರೂ ಮಾತಾಡ್ತಾರ? ಯಾರೂ ಮಾತಾಡೋದಿಲ್ಲ. ಇವರ ಲೂಟಿಯ ಬಗ್ಗೆ ಯಾರಿಗೂ ಕೇಳೋದಿಕ್ಕಿಲ್ಲ. ನಾವು ಹೇಳಿದ್ವಿ ಶಾಸಕರು, ಇಲ್ಲಿಂದ ಶಾಸಕರು ಆರೋಗ್ಯ ಸಚಿವ ಸ್ಥಾನ ಬಂತು ಅವರಿಗೆ. ಒಂದು ಭಯಂಕರವಾಗಿ ಒಂದು ಉತ್ತಮವಾದ ಅದೊಂದು ಕ್ಷೇತ್ರ ಯಾವುದೋ ಸಚಿವ ಸ್ಥಾನ, ಆರೋಗ್ಯ ಕ್ಷೇತ್ರ ಇದೆಯಲ್ಲ, ಅದು ಒಳ್ಳೆಯ ಒಂದು ಸಚಿವ ಸ್ಥಾನ. ಅದು ಆ ಸಚಿವ ಸ್ಥಾನ ಸಿಕ್ಕಿದವರು ಆಯಾಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜಿನ ತಂದ ಉದಾಹರಣೆಗಳು ಬೇಕಾದಷ್ಟಿದೆ. ನಾವು ಶಾಸಕರಿಗೆ ಹೇಳಿದ್ವಿ, ಈ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ತನ್ನಿ, ಸರ್ಕಾರಿ ಮೆಡಿಕಲ್ ಕಾಲೇಜು ತನ್ನಿ. 4-5 ಲಕ್ಷ ರೂಪಾಯಿಯಲ್ಲಿ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ. ಬಡವ್ರ ಮಕ್ಕಳು ಡಾಕ್ಟರ್ ಆಗಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ? ಶ್ರೀಮಂತರ ಮಕ್ಕಳೇ ಡಾಕ್ಟರ್ ಆಗಬೇಕಾ? ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಆಗಬೇಕಾ? ಡೌಟ್ನಲ್ಲಿದ್ದವ್ರ ಮಕ್ಕಳೇ ಡಾಕ್ಟರ್ ಆಗಬೇಕಾ? ಕೂಲಿ ಕಾರ್ಮಿಕನ ಮಕ್ಕಳು ಡಾಕ್ಟರ್ ಆಗಬಾರ್ದಾ? ನೀವೊಂದು ತನ್ನಿ ಮೆಡಿಕಲ್ ಕಾಲೇಜ್ ಅಂದ್ವಿ. ಮೆಡಿಕಲ್ ಕಾಲೇಜನ್ನು ಬಂತು, ಕಣಚೂರು ಮೋಣುವರಿಗೆ ಬಂತು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಲಿಲ್ಲ. ಇವತ್ತು ಅದೇ ಮೆಡಿಕಲ್ ಕಾಲೇಜಲ್ಲಿ 75 ಲಕ್ಷ ಅವರೇ ಕೇಳ್ತಾ ಇದ್ದಾರೆ. ಇದು ವ್ಯವಸ್ಥೆ. ಯಾರು ಇದನ್ನು ಮಾತಾಡುವಂಥದ್ದು? ಹೋಗ್ಲಿ, ಶಾಸಕರ ಹತ್ರ ಹೋಗಿ ಹೇಳಿದ್ವಿ, ವೆನ್ಲಾಕ್ ಆಸ್ಪತ್ರೆ ಬ್ರಿಟಿಷರು ಕಟ್ಟಿದಂಥ ಆಸ್ಪತ್ರೆ, ಅಲ್ಲಿ ನೀವು ಉಚಿತ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡಿ. ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ.
ನಗರದ ಹೃದಯ ಭಾಗದಲ್ಲಿದೆ, ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಿ ಅಂದ್ವಿ, ತರಲಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ರೋಗಿ ಬಂದರೆ ಎಲ್ಲಿಗೆ ಹೋಗಬೇಕು? ಸೀದಾ ಬೆಂಗಳೂರಿಗೆ ಹೋಗಬೇಕು, ಕಿದ್ವಾಯಿಗೆ. ಅಲ್ಲಿ ಅವನು ಇಡೀ ಖಾನ್ದಾನ್ ಹೋಗಿ, ಫ್ಯಾಮಿಲಿ ಹೋಗಿ ಅಲ್ಲಿ ಟೆಂಟ್ ಹಾಕಬೇಕು, ಅಲ್ಲಿಂದ ಕರ್ಕೊಂಡು ಬರಬೇಕು. ಮಾತೆತ್ತಿದ್ರೆ ಹೇಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಮೆಡಿಕಲ್ ಕಾಲೇಜ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಎಲ್ಲೂ ಇಲ್ಲ. ಕೇರಳದಿಂದ ಎಲ್ಲ ಆಂಬುಲೆನ್ಸ್ನಲ್ಲಿ ಇಲ್ಲಿಗೆ ಬರ್ತಾರೆ, ಸಕಲೇಶ್ಪುರದಿಂದ ಬರ್ತಾರೆ, ಹಾಸನದಿಂದ ಬರ್ತಾರೆ, ಮಡಿಕೇರಿ ಭಟ್ಕಳದಿಂದ ಬರ್ತಾರೆ ಅಂತ. ಆದರೆ ಕೊರೋನಾದಲ್ಲಿ ಸತ್ತಿದ್ದು ಯಾರು ಅಂತ ಹೆಚ್ಚು ನೋಡಿದರೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿರುವ ರೋಗಿಗಳು. ಆವಾಗ ನಿಮ್ಮ ಈ ಸುಸಜ್ಜಿತ ಆಸ್ಪತ್ರೆ ಎಲ್ಲೋಯ್ತು? ಕೇರಳದಲ್ಲಿ ಇದೇ ರೀತಿ ಆಸ್ಪತ್ರೆ ಇತ್ತಲ್ಲ, ಅಲ್ಲಿ ಯಾಕೆ ಸಾವಿನ ಪ್ರಮಾಣ ಕಡಿಮೆ ಇತ್ತು? ನೀವೇನೋ ಗೇಟ್ ಹಾಕ್ಬಿಟ್ರಿ ಕೇರಳದವ್ರು ಬರಬಾರ್ದು ಅಂತ. ಒಂದು ಲೆಕ್ಕದಲ್ಲಿ ಅವ್ರ ಜೊತೆ ನೀವು ಅನ್ಯಾಯ ಮಾಡಿದ್ರು, ಇನ್ನೊಂದು ಲೆಕ್ಕದಲ್ಲಿ ಅವರ ಪುಣ್ಯ ಅಂತಲೇ ಹೇಳಬೇಕು. ನಿಮ್ಮ ಈ ಆಸ್ಪತ್ರೆಗಳನ್ನ ನಂಬ್ಕೊಂಡು ಕೇರಳದವ್ರು ಏನಾದರೂ ಬಂದಿದ್ರೆ ಅವ್ರಿಗೆ 10-20 ಲಕ್ಷ ಬಿಲ್ ಮಾಡಿ ಹೆಣಗಳ ಮೆರವಣಿಗೆಯನ್ನು ನೀವು ಕೋವಿಡ್ ರೂಪದಲ್ಲಿ ಕಳಿಸ್ತಾ ಇದ್ರಿ. ನೀವು ಆಂಬುಲೆನ್ಸ್ಗಳು ಬಂದಷ್ಟೇ ಸ್ಪೀಡ್ನಲ್ಲಿ ಇಲ್ಲಿಂದ ಹೆಣಗಳು ಹೋಗ್ತಾ ಇತ್ತು. ಅವರ ಪುಣ್ಯಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಹುಷಾರಾದ್ರು. ಇಲ್ಲಿ ಸತ್ತೋದ್ರು. ನೀವು ಎಲ್ಲಿ ನೋಡಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಗ್ರಾಮಕ್ಕೆ ಹೋಗಿ ನೋಡಿ, ಒಂದಲ್ಲ ಒಂದು ಕೊರೋನಾ ರೋಗಿ ಮೃತಪಟ್ಟಂತಹ ಮೃತದೇಹಗಳು ಅಲ್ಲಿ ದಫನ ಮಾಡಿದ್ದಿದೆ, ಇಲ್ಲ ಬೆಂಕಿ ಹೊತ್ತಿದ್ದಿದೆ. ಯಾಕೆ ಈ ರೀತಿಯ ಸಾವುಗಳಾಯ್ತು? ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡಬೇಕಾದಂಥ ಯುವ ಜನರು ಬೇರೆ ಬೇರೆ ವಿಷಯದಲ್ಲಿದ್ದಾರೆ. ಮಾಧ್ಯಮಗಳು ದಾರಿ ತಪ್ಪಿಸ್ತಾ ಇದೆ ಜನಗಳನ್ನು. ಮಾಧ್ಯಮಗಳು ಮೋದಿಯ ಕೈಗೊಂಬೆ ಆಗಿದೆ, ಸರ್ಕಾರದ ಕೈಗೊಂಬೆ ಆಗಿದೆ. ಫ್ಯಾಸಿಸ್ಟ್ ಸರ್ಕಾರ ನಡೀತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಮೊದಲನೇದಾಗಿ ಮಾಧ್ಯಮಗಳನ್ನು ಖರೀದಿಸಿದೆ, ನ್ಯಾಯಾಂಗವನ್ನು ಖರೀದಿಸಿದೆ. ಬೇಕಾಬಿಟ್ಟು ನ್ಯಾಯಾಲಯಗಳು ಸರ್ಕಾರದ ಪರವಾಗಿ ತೀರ್ಪು ಕೊಡ್ತಾ ಇದೆ, ಮಾಧ್ಯಮಗಳು ಸರ್ಕಾರದ ಪರವಾಗಿ ತೂರಿ ಊದ್ತಾ ಇದೆ. ನೀವು ನೋಡ್ಬೋದು, ಟಿವಿಗಳ ಹೆಡ್ಲೈನ್ ನೋಡ್ಬೋದು. ಈ ಸುವರ್ಣ ನ್ಯೂಸು, ಈ ಕನ್ನಡ ಮೀಡಿಯಂ ಮಾಧ್ಯಮಗಳು, ಅರ್ನಾಬ್ ಗೋಸ್ವಾಮಿ ಅಂತ ಮಾಧ್ಯಮಗಳು ಹಿಂದಿಯಲ್ಲಿ ನೋಡ್ಬೋದು. ಹೇಳ್ತಾ ಇದ್ದಾರೆ, ಮೋದಿಗೆ ಎದುರಿದ ಕೊರೋನಾ ರಣಚಂಡಾಡಲಿದ್ದಾನೆ ಮೋದಿ, ಕೊರೋನಾದ ರಣಚಂಡಾಡಲಿದ್ದಾನೆ ಮೋದಿ, ರಣಕಳಿ ಮೋದಿ. ಏನಿದು ಬಕ್ವಾಸು? ನಾಚಿಕೆ ಆಗಬೇಕು. ಮಾಧ್ಯಮ ರಂಗಕ್ಕೆ ಕಳಂಕ. ಇವ್ರನ್ನ ನಂಬ್ಕೊಂಡು ಜನ ಅದೇ ರೀತಿ ನಿಜ ಅಂತ ತಿಳ್ಕೊಂಡಿದ್ದಾರೆ. ಸಂಪೂರ್ಣ ಸುಳ್ಳು. ಹಿಟ್ಲರು ಇದೇ ರೀತಿ ಫ್ಯಾಸಿಸ್ಟ್ ಸರ್ಕಾರ ಮಾಧ್ಯಮಗಳನ್ನು ಇದೇ ರೀತಿ ನಿಯಂತ್ರಣ ಮಾಡ್ತಾ ಇದ್ದಂತೆ. ಹಿಟ್ಲರ್ನ ದಬ್ಬಾಳಿಕೆಯನ್ನು ಸಹಿಸದೆ ಅಲ್ಲಿನ ಜನ ದಂಗೆ ಎದ್ದಾಗ ರಷ್ಯಾದ ಕೆಂಪು ಸೇನೆ ಹಿಟ್ಲರ್ನ ಅಡಗುತಾಣಕ್ಕೆ ದಾಳಿ ಮಾಡುತ್ತೆ. ಹಿಟ್ಲರು ಸಾಯುವಂಥ ಪರಿಸ್ಥಿತಿ. ಹಿಟ್ಲರು ಆತನ ಸಾಕು ನಾಯಿಗಳನ್ನ ಗುಂಡೊಡೆದು ಸಾಯ್ತಾನೆ, ಇನ್ನು ತಾನು ಸೆಲ್ಫ್ ಶೂಟ್ ಮಾಡ್ಕೊಳ್ಬೇಕು. ಆದ್ರೂ ಅಲ್ಲಿನ ಆತನ ಮಾಧ್ಯಮಗಳು ಹೇಳ್ತಾ ಇದ್ದಂತೆ ಹಿಟ್ಲರು ಮಾಸ್ಕೋನ ಹಿಡಿತಾ ಇದ್ದಾನೆ, ರಷ್ಯಾದ ಕ್ಯಾಪಿಟಲ್ನ ಹಿಡಿತಾ ಇದ್ದಾನೆ ಅಂತ. ಇವತ್ತು ಮಾಡ್ತಾ ಇರೋದು ಅದೇ ಮಾಧ್ಯಮಗಳು. ಜನ ಇಲ್ಲಿ ಸಾಯ್ತಾ ಇದ್ದಾರೆ, ಮಾಧ್ಯಮಗಳು ಬೇರೆದೇ ವಿಷಯ ತೋರಿಸ್ತಾ ಇದೆ. ಮಾಧ್ಯಮಗಳು ಮೋದಿ ಭಜನೆಯಲ್ಲಿ ನಿರತವಾಗಿದೆ. ಜನಗಳು ಅದನ್ನು ನಿಜ ಅಂತ ನಂಬ್ಕೊಂಡಿದ್ದಾರೆ. ಆದರೆ ವಾಸ್ತವ ಸ್ಥಿತಿ ಬೇರೆ ಇದೆ. ನಮ್ಮ ಮನಬುಡಕ್ಕೆ ಬಂದಿದೆ. ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ ತಕ್ಷಣ ಅತಿ ಸುಲಭವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪಟ್ಟ ಕಟ್ಟಲಾಗುತ್ತೆ ದೇಶದ್ರೋಹಿ ಇವನು ಅಂತ. ದೇಶದ್ರೋಹಿ ಅಂತ ಪಟ್ಟ ಕಟ್ಟಿದವರು ಮೊನ್ನೆ ಉಡುಪಿಯಲ್ಲಿ ಬೀದಿಗಿಳಿಬೇಕಾದಂಥ ಪರಿಸ್ಥಿತಿ ಬಂತು. ಉಡುಪಿಯ ಒಂದು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನ ಪತ್ನಿ, ಆಕೆಗೆ ಸ್ವಲ್ಪ ಮಟ್ಟಿನ ತಲೆನೋವು ಬಂತು, ಆಸ್ಪತ್ರೆಗೆ ದಾಖಲಾದ್ರು, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರು, ಆಕೆ ಮೃತಪಟ್ಟಲು. ಆನಂತರ ಅದನ್ನು ಕೋವಿಡ್ ಪಾಸಿಟಿವ್ ಮಾಡಿದ್ರು. ಆಗ ಬಿಜೆಪಿಯವರು ಪ್ರತಿಭಟನೆ ಮಾಡಿ ಹೇಳ್ತಾ ಇದ್ದಾರೆ, ಸರ್ಕಾರ ಕೋವಿಡ್ ನಿಯಂತ್ರಣ ಸರಿ ಮಾಡಲಿಲ್ಲ, ಉಡುಪಿ ಜಿಲ್ಲಾಡಳಿತ ಸರಿ ಇಲ್ಲ. ಅದು ಆವಾಗ ಗೊತ್ತಾಗಿದ್ದ. ಮೊದಲಿಂದಲೂ ನಾವು ಹೇಳಬೇಕಾದ್ರೆ ನೀವು ಹೇಳಿದ್ರೆ ಸರ್ಕಾರ ಸರಿ ಇದೆ ಅಂತ. ಕೋವಿಡ್ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿತು ಸರ್ಕಾರ, ಯಾರೂ ಕೇಳಲಿಲ್ಲ. ಮಾತಾಡಬೇಕಾದಂಥ ಯುವ ಜನತೆ ಟಿವಿ ಮಾಧ್ಯಮವನ್ನು ನಂಬಿಕೊಂಡು ಸುಮ್ಮನೆ ಕುಳಿತಿದ್ದಾರೆ. ಯುವ ಜನತೆ ಧ್ವನಿ ಎತ್ತತೆ ಹೋದರೆ ಸರ್ಕಾರ ಇದೇ ರೀತಿಯ ದುರಾಡಳಿತವನ್ನು ಮಾಡ್ತಾ ಬರುತ್ತೆ. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಕಡೆ ಹೇಳ್ತಾರೆ, ಈ ದೇಶ ಅಧೋಗತಿಗೆ ತಳ್ತಾ ಇರೋದು ಯಾವುದೇ ದೇಶ, ಅದು ಅಲ್ಲಿನ ದುರಾಡಳಿತ ಮಾಡುವ ಜನರಿಂದ ಅಲ್ಲ, ಅದನ್ನು ಕಂಡು ಸುಮ್ಮನೆ ಕೂತು ಮೌನದಿಂದ ವರ್ತಿಸುವ ಜನರಿಂದ ಅಂತ. ಒಂದು ಸರ್ಕಾರದ ದುರಾಡಳಿತವನ್ನು ಕಂಡು ನಾವು ಮೌನವಾಗಿ ಕೂತ್ರೆ ನಾವು ಮುಂದಿನ ಪೀಳಿಗೆಗೆ ಮಾಡುವಂಥ ಘನಘೋರ ದುರಂತ ಅದು. ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರತಿಭಟಿಸುವ ಹಕ್ಕಿದೆ ಸಂವಿಧಾನದಲ್ಲಿ, ಅದನ್ನು ಪ್ರತಿಭಟಿಸಲೇಬೇಕು. ಪ್ರತಿಭಟಿಸದಿದ್ದರೆ ಸರ್ಕಾರವು ಸ್ಪಂದಿಸೋದಿಲ್ಲ. ನಾವು ನೋಡ್ತೇವೆ, ಹಿರಿಯರು ಹೇಳ್ತಾರೆ, ಮಗು ಅಳದಿದ್ರೆ ತಾಯಿ ಹಾಲೇ ಕೊಡೋದಿಲ್ಲ. ಅಂತಹ ಪರಿಸ್ಥಿತಿ, ಅಂತಹ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ದುರಾಡಳಿತದ ಯುವಜನತೆ ಪ್ರತಿಭಟಿಸಲೇಬೇಕು. ಆದರೆ ಯುವಜನತೆ ಏನು ಮಾಡ್ತಾ ಇದ್ದಾರೆ? ಇವತ್ತು ಬೀದಿಗಿಳಿಬೇಕಾದಂಥ ಯುವಜನತೆ ಮನೆಯಲ್ಲಿ ಕೂತಿದ್ದಾರೆ. ಸರ್ಕಾರದ ಈ ದುರಾಡಳಿತ ವಿರುದ್ಧ ಎಷ್ಟೆಷ್ಟೆಲ್ಲ ಕಾನೂನುಗಳು ಬಂತು, ಜನ ವಿರೋಧಿ ಕಾನೂನುಗಳು, APMC ಕಾಯ್ದೆಗೆ ತಿದ್ದುಪಡಿ ಬಂತು, ಭೂಸುವುದಿನ ಕಾಯ್ದೆಗೆ ತಿದ್ದುಪಡಿ ಬಂತು. ಕೋವಿಡ್ ಈ ವಿಷಯದಲ್ಲಿ ಅದು ಹೇಳಬೇಕಾಗುತ್ತೆ. ನಮ್ಮ ಯುವಜನರಿಗೆ ಅರ್ಥನೇ ಆಗಬೇಕು. ಯಾಕೆ ಬೀದಿಗಿಳಿಲಿಲ್ಲ? ಬೀದಿಗಿಳಿಬೇಕಾದ ಯುವಜನರು ಯಾವುದಕ್ಕೆ ಬೀದಿಗಿಳಿತಾ ಇದ್ದಾರೆ? ಧರ್ಮ ರಕ್ಷಣೆ ವಿಷಯ ಬಂದರೆ ಬೀದಿಗಿಳಿತಾರೆ. ಯಾವುದೇ ಒಂದು ದೇವಸ್ಥಾನ ಮಸೀದಿಗೆ ಒಂದು ಚಿಕ್ಕ ಕಲ್ಪಿದ್ರು 3000 ಜನ ಸೇರಿಸಲಿಕ್ಕೆ ಸುಲಭ. ಆದರೆ ಬದುಕಿನ ಪ್ರಶ್ನೆ ಬಗ್ಗೆ ನೀವು ಬೀದಿಗಿಳಿರಿ ಅಂದರೆ ಯಾವುದೇ ಯುವಜನರಿಗೆ ಬೀದಿಗಿಳಿಯೋಕ್ಕೆ ಮನಸ್ಸಿಲ್ಲ. ಹೀಗಾದರೆ ದೇಶ ಎಲ್ಲಿಗೆ ಹೋಗ್ಬೋದು ಅಂತ ನೀವು ಆಲೋಚನೆ ಮಾಡಿ. ಯಾಕಾಗಿ ಈ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಬಲಿದಾನವನ್ನು ಮಾಡಿ ಭಗತ್ ಸಿಂಗ್ ಅಂತವ್ರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋದನ್ನು ಆಲೋಚನೆ ಮಾಡಿ. ಭಗತ್ ಸಿಂಗ್ ಆಗಲೇ ಹೇಳಿದರು,
ನಾನು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತಾ ಇದ್ದೆ, ಬೇಗನೆ ತಂದುಕೊಡ್ತಾ ಇದ್ದೆ. ಆದರೆ ಇಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋ ಸಂಘರ್ಷ ಇದೆಯಲ್ಲ, ಧರ್ಮ ಸಂಘರ್ಷ ನನ್ನ ಸ್ವಾತಂತ್ರ್ಯ ಚಳವಳಿಗೆ ತೊಂದರೆ ಮಾಡ್ತಾ ಇದೆ, ಅಡ್ಡಿಪಡಿಸ್ತಾ ಇದೆ ಅಂತ. ಈ ಧರ್ಮ ಸಂಘರ್ಷವನ್ನು ಬ್ರಿಟಿಷರು ಕೊಟ್ಟಂಥ ಕಾಣಿಕೆ ಇಲ್ಲಿಗೆ. ಅವರ ಆಳ್ವಿಕೆಗೋಸ್ಕರ ಹಿಂದೂ ಮುಸ್ಲಿಂ ಅನ್ನೋ ಭಿನ್ನಭಾವವನ್ನು ತಂದುಬಿಟ್ಟು ಹಾಕಿದ್ದಾರೆ. ಇವತ್ತಿನ ನವ ಬ್ರಿಟಿಷರು ಏನು ಈ ರಾಜಕಾರಣಿಗಳಿದ್ದಾರೆ, ಇವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಮ್ಮ ಯುವ ಜನಾಂಗ ತಲೆ ಇಲ್ಲದೆ ಇವರ ತಾಳಕ್ಕೆ ತಕ್ಕಂತೆ ಕುಣಿತ ಅದೇ ಕೋಮು ದಳ್ಳೂರಿಯ ಸಂಘರ್ಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಸರ್ಕಾರಗಳು ಲೂಟಿ ಹೊಡಿತಾ ಇದೆ, ಜನರ ಉದ್ಯೋಗ ಹೋಗ್ತಾ ಇದೆ, ಔಷಧಿ ಸಿಗ್ತಾ ಇಲ್ಲ, ಆಸ್ಪತ್ರೆ ಸಿಗ್ತಾ ಇಲ್ಲ, ಜನ ಸಾಯ್ತಾ ಇದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾನೆ ಹೊರತು ಬೀದಿಗಿಳಿಯೋದಕ್ಕೆ ಯುವ ಜನರಿಗೆ ತಾಕತ್ತಿಲ್ಲ. ಇದು ದುರಂತ. ಇಳಿಲೇಬೇಕು. ಜಿಲ್ಲೆಯಲ್ಲಿ ಉದ್ಯೋಗ ಇಲ್ಲ ಅಂತ ಯುವ ಜನರು ಎಷ್ಟು ಜನ ಬೀದಿಗಿಳಿದ್ರಿ? MRPLನಲ್ಲಿ 297 ಜಾಬ್ ಬಂತು. 60,000ದಿಂದ 1,00,000 ರೂಪಾಯಿ ಸಂಬಳ. ಜಿಲ್ಲೆಯಲ್ಲಿ ಎಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಲ್ಲ? ಯಾಕೆ ಬೀದಿಗಿಳಿಲಿಲ್ಲ? ನಾವು ಹೇಳಿದ್ವಿ, ತೊಕ್ಕೋಟಲ್ಲಿ ಪ್ರತಿಭಟನೆ ಮಾಡಿ ಹೇಳಿದ್ವಿ, ಈ ಕೆಲಸವನ್ನು ನಮ್ಮ ಜಿಲ್ಲೆಯವರಿಗೆ ಕೊಡಿ. MRPL ಬರಬೇಕಾದ್ರೆ ಭೂಮಿ ಕೊಟ್ಟಿದ್ದು ಈ ತುಳುನಾಡಿನ ಮಕ್ಕಳು. MRPL ಬರಬೇಕಾದ್ರೆ ನೀರು ಕೊಟ್ಟಿದ್ದು ಈ ತುಳುನಾಡಿನ ಮಕ್ಕಳು. MRPL ಬಿಡುವ ಹೊಗೆಯಿಂದ ಇವತ್ತಿಗೂ ಜೋಕಟ್ಟೆ, ನಮ್ಮ ಕೃಷ್ಣಾಪುರ, ಸೂರತ್ಕಲ್ಲು ಆ ಭಾಗದಲ್ಲಿ ಇವತ್ತು ಜನರಿಗೆ ಉಬ್ಬಸ ರೋಗ ಬರ್ತಾ ಇದೆ. ಮಕ್ಕಳಲ್ಲಿ ಮೂಗಿನಲ್ಲಿ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಬರ್ತಾ ಇದೆ, ದಮ್ಮು ಕಟ್ಟುವಂಥ ರೋಗಗಳಿದೆ. ನೀವು ಬಿಡುವ ಮಲಿನದಿಂದ ಇವತ್ತು ಮೊಗವೀರ ಸಮಾಜಕ್ಕೆ ಮೀನು ಸಿಗ್ತಾ ಇಲ್ಲ. MRPL ಬಂದ ನಂತರ ಈ ಜಿಲ್ಲೆಯ ಪರಿಸರ ಮಾಲಿನ್ಯ ಹಾಳಾಗಿದೆ, ಪರಿಸರ ಮಾಲಿನ್ಯವಾಗಿದೆ. ಆದರೆ ಜಾಬು ನೀವು ಕೊಟ್ಟಿದ್ದು ಉತ್ತರ ಭಾರತದವರಿಗೆ. ಈ ಜಿಲ್ಲೆಯ ಜನ ಪ್ರತಿಭಟನೆ ಮಾಡಿದ್ರ? ಶಾಸಕರು ಮಾಡಿದ್ರ? UT ಖಾದರ್ ಮಾಡಿದ್ರ? ನಮ್ಮ ಏನು ಸುರತ್ಕಲ್ನ ಭರತ್ ಶೆಟ್ಟರು ಮಾಡಿದ್ರ? ನಳಿನ್ ಕಟೀಲ್ ಮಾಡಿದ್ರ? ಹೋಗ್ಲಿ, ಆಡಳಿತ ಪಕ್ಷದವರು ಮಾಡದೆ ಹೋಗ್ಲಿ. ವಿರೋಧ ಪಕ್ಷದಲ್ಲಿದ್ದಾರಲ್ಲ ಮೊಯ್ದೀನ್ ಬಾವ, ಅದೇ ಕ್ಷೇತ್ರದವರು ಮಾತಾಡಿದ್ರ? ಯಾರೂ ಮಾತಾಡಲ್ಲ. ನಾವು ಮಾತಾಡಲ್ಲ, ಅವರು ಮಾತಾಡಲ್ಲ. ಯಾರಿಗೆ ಬೇಕಾದರೂ ಹೋಗಿ. ಇಲ್ಲಿ ಮುಡಿಪಿಗೆ ಇನ್ಫೋಸಿಸ್ ಬಂತು, ಕೂಗಾಡಿದ್ದು ಮುಡಿಪು ಇಂಪ್ರೂವ್, ಮುಡಿಪು ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ. ಏನಾಯಿತು? ಇನ್ಫೋಸಿಸ್ ಬಂದಿದ್ದರಿಂದ ಮುಡಿಪಲ್ಲಿ ಯಾರಿಗಾದ್ರೂ ವ್ಯಾಪಾರ ಜಾಸ್ತಿ ಆಗಿದೆಯಾ? ಎಲ್ಲರೂ ಬರ್ತಾರೆ, ಅಲ್ಲೇ ಹೋಗ್ತಾರೆ, ಅಲ್ಲಲ್ಲೇ ಅವ್ರವ್ರದ್ದೇ ಬಿಸ್ನೆಸ್ ಒಳಗಡೆನೆ. ಯಾರೋ 4 ಜನ ಕೂಲಿ ಕಾರ್ಮಿಕರು ಬಂದ ತಕ್ಷಣ ಏನೋ ಬದಲಾವಣೆ ಆಗಲ್ಲ. ಇನ್ಫೋಸಿಸ್ನಲ್ಲಿ ಮುಡಿಪು ಪ್ರದೇಶದವರಿಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ? 2,00,000 ರೂಪಾಯಿ ಎಕರೆ ಭೂಮಿ ತೊಗೊಂಡಿಲ್ವ ನೀವು? ಇಲ್ಲಿ 24 ಗಂಟೆ ಅವ್ರಿಗೆ ಕರೆಂಟ್ ಕೊಡ್ತೀರಿ, ಎಂಟೆ ಡ್ಯಾಮಿಂದ ಡೈರೆಕ್ಟ್ ನೀರು ಕೊಡ್ತೀರಿ. ಇವತ್ತು ಇಲ್ಲಿನ ಮುಡಿಪು ಸೈಟ್ ಪ್ರದೇಶಕ್ಕೆ ನೀರು ಕೊಡ್ಲಿಕ್ಕೆ ಆಗಲ್ಲ. ನಿಮಗೆ ಸರಿಯಾಗಿ ಕರೆಂಟ್ ಕೊಡಲ್ಲ, ಹಕ್ಕುಪತ್ರ ಕೊಡಲಿಲ್ಲ. ಸೈಟ್ ಪ್ರದೇಶದ ಅವಸ್ಥೆ ಯಾವ ರೀತಿ ಇದೆ? ಹೋಗ್ಲಿ, ಮುಡಿಪು ಸಿಟಿ ಅವಸ್ಥೆ ಯಾವ ರೀತಿ ಇದೆ? ಒಂದು ಆಟೋ ಸ್ಟ್ಯಾಂಡ್ ಇದೆಯಾ? ಒಂದು ಟೆಂಪೋ ಸ್ಟ್ಯಾಂಡ್ ಇದೆಯಾ? ಒಂದು ಜೀಪ್ ಸ್ಟ್ಯಾಂಡ್ ಇದೆಯಾ? ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಇದೆಯಾ? ಇವತ್ತು ಅವತ್ತಿಂದಲೂ ಇದೆ ಆಲದ ಮರ, ಯಾರೋ ಪುಣ್ಯಾತ್ಮ ನೆಟ್ಟಿದ್ದು ಇವತ್ತಿಗೂ ಅದೇ ನೆರಳು ಕೊಟ್ಟು ಬದುಕಿಸ್ತಾ ಇದೆ ಇಲ್ಲಿ ನಮ್ಮ ಪ್ರಯಾಣಿಕರು. ಇದ್ರ ಬಗ್ಗೆ ಮಾತಾಡಬೇಕಾದಂಥವ್ರು ಸುಮ್ಮನೆ ಕೂತಿದ್ರೆ ನಾವು ಮತ್ತೆ ಯಾರು ಮಾತಾಡ್ತಾರೆ? ಸರ್ಕಾರಗಳೇನೋ ಘೋಷಣೆ ಮಾಡಿ ಹೋಗುತ್ತೆ. ಕೋಟೆ ಶ್ರೀನಿವಾಸ ಪೂಜಾರಿ ಹೇಳೋದು ಆಧಾರ್ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ. ನಾವು ಸುಮ್ಮನೆ ಕೂತ್ವಿ, ಕೊಡ್ತಾ ಇಲ್ಲ ಚಿಕಿತ್ಸೆ. ಮಾತಾಡೋದಿಲ್ವಾ? ಆಟೋದವರಿಗೆ ಸರ್ಕಾರ 5,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತು, ಎಲ್ಲ ಹೋದ್ರು. ಅಲ್ಲೂ ಈ ಸೈಬರ್ನವರು 100 ರೂಪಾಯಿ ತಗೊಂಡ್ರು ಪಾಪ ಆಟೋದವ್ರ ಹತ್ರ. ಫಸ್ಟೇ ದುಡಿಮೆ ಇಲ್ಲ ಅವರಿಗೆ, 3-4 ತಿಂಗಳಿಂದ ದುಡಿಮೆ ಇಲ್ಲದೆ ಇದ್ದಾರೆ. ಅವ್ರ ಹತ್ರ 100 ತೊಗೊಂಡು ಅರ್ಜಿ ಹಾಕ್ಸ್ಕೊಂಡ್ರು. 5,000 ರೂಪಾಯಿ ಪರಿಹಾರ ಬರುತ್ತೆ ಅಂತ ಬಂದಿದೆಯಾ? ಯಾರಿಗೋ 1-2-3 ಜನಕ್ಕೆ ಬಂದಿದೆಯೋ ಏನೋ? ಎಲ್ಲರೂ ಸುಮ್ಮನೆ ಅರ್ಜಿ ಹಾಕಿದ್ರು. ಇದು ಸರ್ಕಾರದ ವ್ಯವಸ್ಥೆ. ಇದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ತಾನೆ. ಮಾತೆತ್ತಿದ್ರೆ ನಮ್ಮ ಯುವ ಜನಾಂಗ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಮಾತ್ರ ಹೋಗ್ತಾ ಇದೆ. ಧರ್ಮ ರಕ್ಷಣೆ ಅನ್ನೋದಿದೆಯಲ್ಲ, ಧರ್ಮವನ್ನು ನಾವು ರಕ್ಷಿಸುವ ಅವಶ್ಯಕತೆ ಇಲ್ಲ. ಧರ್ಮ ನಮ್ಮನ್ನು ರಕ್ಷಿಸಲಿಕ್ಕಿರುವಂಥದ್ದು. ಧರ್ಮ ದೇವನ ಸೃಷ್ಟಿ, ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಹೊರತು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಅದು ರಾಜಕೀಯದ ಒಂದು ಭಾಗ ಅಷ್ಟೇ. ಈ ರಾಜಕೀಯಕ್ಕೆ ನಾವು ಬಡ ಜನರು ಬಲಿಪಶುಗಳಾಗ್ತಿದ್ದೇವೆ. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಒಂದು ಗಲಭೆ ನಡೆಯಿತು. ಪ್ರವಾದಿ ಮೊಹಮ್ಮದರನ್ನ ಅವಹೇಳನ ಮಾಡಿದ್ದಾರೆ ಅನ್ನಕೊಂಡು ಉದ್ರೇಕಕಾರಿ ಗಲಭೆಯನ್ನು ನಡೆಯಿತು. ಅವಹೇಳನ ಖಂಡನೀಯ. ಅದು ಯಾವುದೇ ಧರ್ಮದ, ಯಾವುದೇ ದೇವರುಗಳ ಅವಹೇಳನ ಖಂಡನೀಯ, ಯಾವುದೇ ಧರ್ಮದ ಸಂತರು, ಮಹನೀಯರು, ಪ್ರವಾದಿಗಳ ಅವಹೇಳನ ಖಂಡನೀಯ. ಆದರೆ ಅದನ್ನು ಪ್ರತಿಭಟಿಸಲಿಕ್ಕೆ ಸಂವಿಧಾನಾತ್ಮಕವಾದ ಮಾರ್ಗಗಳಿದೆ, ನ್ಯಾಯಾಲಯ ಇದೆ, ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಹಕ್ಕಿದೆ. ಜಾತ್ಯತೀತ ದೇಶ ಇದು. ಆದರೆ ಯಾರೋ ಕಿಡಿಗೇಡಿಗಳು ಉದ್ರೇಕ ಮಾಡಿದ್ರಂತೆ, ಜನ ಬಂದರು, ಇಡೀ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಡ KG ಹಳ್ಳಿ ಪ್ರದೇಶದಲ್ಲಿ ಮಾಡಿದ್ರು, DG ಹಳ್ಳಿಯಲ್ಲಿ ಮಾಡಿದ್ರು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಕೊಟ್ಟು. ಕೊನೆಗೆ ಏನಾಯಿತು ರಿಸಲ್ಟು? 4 ಜನ ಗುಂಡೇಟಿಗೆ ಸತ್ರು. ಯಾರು? ಶ್ರೀಮಂತರು ಮಕ್ಕಳು ಸತ್ರ, ರಾಜಕಾರಣಿಗಳ ಮಕ್ಕಳು ಸತ್ರ. ಪಾಪದವನು ಸತ್ತಿದ್ದು 2 ಜನ, ಕೂಲಿ ಮಾಡೋನ್ ಮಗ, ಕೂಲಿ ಮಾಡುವ ವ್ಯಕ್ತಿ ಸತ್ತಿದ್ದು ಇಬ್ಬರು ಆಟೋ ಚಾಲಕರು ಸತ್ತಿದ್ದು. ಆವತ್ತು ದುಡಿದು ಆವತ್ತು ಅವ್ರ ಮನೆಗೆ ತಿನ್ನಿಸ್ಬೇಕಾಗಿತ್ತು, ಅವರು ಸತ್ತಿದ್ದು. ರಾಜಕಾರಣಿಗಳು ಆರಾಮಾಗಿದ್ದಾರೆ, ಮುಂದಿನ ಚುನಾವಣೆ ಗೆದ್ದು ಹೋಗ್ತಾರೆ. ಆ ಕಡೆ ಧರ್ಮ ರಾಜಕಾರಣ ಮಾಡೋನು, ಈ ಕಡೆ ರಾಜಕಾರಣ ಮಾಡೋನು. ಅದು ಅಲ್ಪಸಂಖ್ಯಾತರ ರಾಜಕಾರಣ ಇರ್ಬೋದು, ಬಹುಸಂಖ್ಯಾತರ ಧರ್ಮ ರಾಜಕಾರಣ ಇರ್ಬೋದು. ಇವರು ಬಡವರ ಮಕ್ಕಳನ್ನು ಬಳಸ್ಕೊಂಡಿದ್ದೆ ಅಲ್ಲದೆ ಬೇರೆ ಏನೂ ಮಾಡಲಿಲ್ಲ. ಇವರು ಶ್ರೀಮಂತರೇ ಆಗಿದ್ದು, ಇವರ ಮಕ್ಕಳು ಡಾಕ್ಟರೇ ಆಗಿದ್ದು, ಇವರು ಇನೋವಾ ಕಾರಲ್ಲಿ ತಿರುಗಾಡಿದ್ದು, ಬಿಳಿ ಬಟ್ಟೆ ಬಿಳಿ ಪ್ಯಾಂಟ್ ಹಾಕೊಂಡೆ ಇವರು ರಾಜಕಾರಣ ಮಾಡಿದ್ದು.
ಅಮಾಯಕ ಜನಗಳು ಇವರ ಈ ಕೋಮುದ ದಾಳಕ್ಕೆ ಸಿಲ್ಕು ಜೈಲು ಪಾಲಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಜೈಲಿಗೆ ಹೋದವರು ಒಂದು 3-4 ವರ್ಷ ಹೊರಗಡೆ ಬರೋಕ್ಕಾಗಲ್ಲ, ಆ ರೀತಿಯ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಯಾರು ಅವರು ಅದೇ ಕೆಲಸವನ್ನು ಉದ್ಯೋಗಕ್ಕಾಗಿ ಮಾಡಿದರೆ, ಶಾಂತಿಯುತವಾಗಿ ಬೀದಿಗಿಳಿದಿದ್ರೆ, ಆರೋಗ್ಯಕ್ಕಾಗಿ ಮಾಡಿದರೆ, ಬದುಕುವ ಹಕ್ಕಿಗಾಗಿ ಮಾಡಿದರೆ, ತಂದೆ ತಾಯಿ ಓದಿಸ್ತಾರೆ, ಬಿಡಿ ಕಟ್ಟಿ ಲೋನ್ ತೆಗೆದು ಓದಿಸ್ತಾರೆ ಮಕ್ಕಳಿಗೆ. ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಪಬ್ಜಿ ಆಡೋದಂತೆ. ಉದ್ಯೋಗ ಹಾಕಿ ಬೀದಿಗಿಳಿರಿ ಅಂದರೆ ಪಬ್ಜಿ ಆಟದಲ್ಲಿ ನಿರತರಾಗಿದ್ದಾರೆ. ಇಂಥ ವ್ಯವಸ್ಥೆ ವಿರುದ್ಧ ಬೀದಿಗಿಳಿಲೇಬೇಕು. ಇಲ್ದಿದ್ರೆ ಒಂದಲ್ಲ ಒಂದು ದಿನ ಈ ಸರ್ಕಾರಗಳು ಇನ್ನೂ ಫ್ಯಾಸಿಸ್ಟ್ ಆಗ್ತದೆ. ಸರ್ಕಾರಗಳು ಫ್ಯಾಸಿಸ್ಟ್ ಆಗಬಾರ್ದು ಅಂದರೆ ಜನ ಎಚ್ಚರಿಕೆಯಿಂದ ಇರಬೇಕು. ನಾವು ನಮ್ಮ ಭಗತ್ ಸಿಂಗ್ ಒಂದು ಹೇಳ್ತಾ ಇದ್ವಿ, ಸ್ವಾತಂತ್ರ್ಯ ಹೋರಾಟ ಅಂದರೆ ಕೇವಲ ಬ್ರಿಟಿಷರ್ನ ಓಡಿಸ್ಬಿಟ್ಟು ಕೆಂಪು ಬಣ್ಣದ ಶ್ರೀಮಂತರನ್ನ ಅಥವಾ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಶ್ರೀಮಂತರನ್ನ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸೋದಲ್ಲ. ಬ್ರಿಟಿಷರ ಬಿಳಿ ಚರ್ಮದ ಬ್ರಿಟಿಷರು ಹೋಗಿ ಇಲ್ಲಿನ ಶ್ರೀಮಂತ ಧನಿಗಳು ಹೋಗಿ ಅಧಿಕಾರ ಮಾಡುವಂಥದ್ದಲ್ಲ. ಸ್ವಾತಂತ್ರ್ಯ ಅನ್ನೋದು ಈ ನೆಲದ ಮಣ್ಣಿನ ಮಕ್ಕಳು, ಈ ನೆಲದ ಶೋಷಿತ ಸಮುದಾಯದ ಜನಗಳು ಹೋಗಿ ಅಧಿಕಾರ ಮಾಡುವಂಥದ್ದು ಅಂತ. ಅದು ಆಗಬೇಕಾಗಿದೆ. ಇವತ್ತು ಅದಾಗ್ತಾ ಇಲ್ಲ. ಶ್ರೀಮಂತರು ಅಧಿಕಾರ ಮಾಡ್ತಾ ಇದ್ದಾರೆ. ಅಬಾನಿ ಅಂದಾನಿಯ ಕೃಪೆ ಯಾರಿಗಿದೆಯೋ ಅವನು ದೆಹಲಿಯ ಸಿಂಹಾಸನದಲ್ಲಿ ಕುಳಿತಾನೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೇನು ಎಲ್ಲ ಒಂದೇ. ಈಗ ಆ ಕಡೆಯಿಂದ ಈ ಕಡೆಗೆ ಜಂಪು, ಈ ಕಡೆಯಿಂದ ಆ ಕಡೆಗೆ ಜಂಪು, ಎಲ್ಲ ಮಿಕ್ಸೆ. ಇಂಥದ್ರ ಮಧ್ಯೆ ಒಂದು ಯುವ ಜನಾಂಗ ಜಾಗರೂಕರಾಗಬೇಕಾಗಿದೆ. ಈ ದೇಶದ ಜಾತ್ಯತೀತ ಮೂಲಗಳನ್ನ ಉಳಿಸಬೇಕಾಗಿದೆ. ಜೊತೆಗೆ ನಮ್ಮ ಪ್ರಮುಖ ಮುದ್ದೆ ಸರ್ಕಾರಿ ಆಸ್ಪತ್ರೆ ಬಲಪಡಿಸಿರಿ, ಖಾಸಗಿ ಆಸ್ಪತ್ರೆಗಳನ್ನು ನಿಯಂತ್ರಿಸಿರಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಲೂಟಿ ಮಾಡ್ತಾ ಇದ್ದಾರೆ ಅದು ನಿಲ್ಲಲೇಬೇಕು. ಮೊನ್ನೆ ತಾನೇ ನಾನು ಒಂದು ಘಟನೆ ಹೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮೊನ್ನೆ ನಿಟ್ಟೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಒಂದು ಮಹಿಳೆ ನಳಿನಿ, ಆಕೆಗೆ ಕೊರೋನಾ ಬಂತು. ಆಕೆ ಏನೋ ಡೆಲ್ಲಿ, ಬೆಂಗಳೂರು, ಬೊಂಬೈನೋ ಸುತ್ತಲಿಕ್ಕೆ ಹೋಗಲಿಲ್ಲ. ಅಲ್ಲೇ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇದ್ರು. ಯಾರೋ ಪೇಷಂಟು ಸಂಪರ್ಕದಿಂದ ಬಂತೋ ಏನೋ, ಆಕೆ ಅದೇ ಆಸ್ಪತ್ರೆಗೆ ದಾಖಲಾದ್ರು. ಡಿಸ್ಚಾರ್ಜ್ ಮಾಡಬೇಕಾದ್ರೆ ಇಷ್ಟುದ್ದ ಬಿಲ್ಲು. ಅದೇ ಆಸ್ಪತ್ರೆಯಲ್ಲಿ ನಿಮ್ಮ ಸೇವೆ ಮಾಡಿದವಳೆ ನೀವು ಇಷ್ಟುದ್ದ ಬಿಲ್ ಕೊಟ್ರಿ. ಲಾಸ್ಟಿಗೆ ಚರ್ಚೆ ಆಗಿ 20,000 ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ. ನಾವು ಮಾತಾಡಿದ್ವಿ ಹೋಗಿ, ಎಲ್ಲಿಂದ ಕಟ್ತಾರೆ ಬಡವ್ರ ಮಕ್ಕಳು, ಬಡವ ಹೆಣ್ಮಗಳು ಎಲ್ಲಿಂದ ಕಟ್ತಾಳೆ? ಸಾಧ್ಯ ಇಲ್ಲ, ಬಿಡಿ, ಮನೆ ಕಳಿಸಿ. ಇಲ್ಲ, ಆಗಲ್ಲ. ನಾವು ಮತ್ತೆ ಬಂದ್ವಿ, ನಾಳೆ ನೋಡೋಣ, ಯಾರನ್ನಾದರೂ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ತಂದು ಕಟ್ಟೋಣ. ನಾಳೆ ಬಂದರೆ 5,000 ರೂಪಾಯಿ ಜಾಸ್ತಿ ಆಗುತ್ತೆ, 25,000 ಆಗುತ್ತೆ. ಎಂಥ ಲೂಟಿ ಇದು? ದಿನಕ್ಕೆ 5,000 ರೂಪಾಯಿ ಬೆಡ್ ಚಾರ್ಜ್ ಅಂತ. ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಒಂದು ಸಿಬ್ಬಂದಿಯ ಕೈಯಲ್ಲಿ ಈ ರೀತಿ ಲೂಟಿ ಮಾಡಿದರೆ ಬೇರೆ ಜನರ ಕೈಯಲ್ಲಿ ನೀವು ಇನ್ನೆಷ್ಟು ಲೂಟಿ ಮಾಡ್ಬೋದು? ಮೊನ್ನೆ ನಮ್ಮ KC ರೋಡ್ನ ಒಂದು ವ್ಯಕ್ತಿ, ಅವ್ರನ್ನ ಕರ್ಕೊಂಡು ಹೋದ್ವಿ, ಇದೇ ಕಣಚೂರು ಆಸ್ಪತ್ರೆ ಕರ್ಕೊಂಡು ಹೋದ್ವಿ. ಹೆಸರು ಹೇಳೋದಕ್ಕೇನೋ ಮುಲಾಜೆ ಇಲ್ಲ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಅವ್ರು ಹೇಳಿದ್ದೇನೋ, ನೋಡಿ ಆಸ್ಪತ್ರೆಗೆ ಸ್ಟ್ರೆಚರ್ನಲ್ಲಿ ಬಂದವರು ನಡ್ಕೊಂಡು ಹೋಗಿದ್ದಾರೆ, ಪೇಷಂಟ್ ಕಾರಲ್ಲೇ ಇದ್ದಾರೆ, ಒಳಗೆ ಹೋಗಿಲ್ಲ. ನಡ್ಕೊಂಡು ಬಂದವರು ಸ್ಟ್ರೆಚರ್ನಲ್ಲಿ ಹೋಗಿದ್ದಾರೆ, ಜೀವಂತ ಬಂದವರು ಸತ್ಕೊಂಡು ಹೋಗಿದ್ದಾರೆ. ಕರೆಕ್ಟು, ತೊಂದರೆ ಇಲ್ಲ ಹೇಳಿ. ನಾರ್ಮಲ್ ಬೆಡ್ಡಿಗೆ 10,000, ಸ್ಪೆಷಲ್ ಬೆಡ್ಡಿಗೆ 15,000, ICU ಬೆಡ್ಡಿಗೆ 20,000, ICU ಆಕ್ಸಿಜನ್ ಬೆಡ್ ಕೊಟ್ಟರೆ 25,000. ನ್ಯಾಷನಲ್ ಹೋಟ್ಲ್ ಮೆನು ಕಾರ್ಡ್ ಇದು. ಆಸ್ಪತ್ರೆಯಲ್ಲಿ ನ್ಯಾಷನಲ್ ಹೋಟ್ಲ್ ಮೆನು ಕಾರ್ಡ್ ಕೊಟ್ಟಂಗೆ ಕೊಡ್ತಾರೆ. ಈ ರೀತಿ ಆಸ್ಪತ್ರೆ ಬೇಕಾ? ಇದರ ವಿರುದ್ಧ ಧ್ವನಿ ಎತ್ತದೇ ಇದ್ರೆ ಇವರ ಲೂಟಿ ಯಾವ ರೀತಿ ಮುಂದುವರಿಬೋದು? DYFI ಹೋರಾಟವನ್ನು ಮುಂದುವರಿಸುತ್ತೆ. ಜನ ಸೇರಲಿ, ಯಾವುದೇ ಸಂಘಟನೆ ಬರಲಿ ಬರದೇ ಇರಲಿ, ನಮ್ಮ ಹೋರಾಟ ನಿರಂತರವಾಗಿರ್ತದೆ, ಜನ ಪರವಾಗಿರ್ತದೆ. ನಾವು ಬದುಕಿನ ಪ್ರಶ್ನೆಗಳಿಗೋಸ್ಕರ ಹೋರಾಟ ಮಾಡುವಂಥವು. ನಮ್ಮ ಹೋರಾಟ ಈ ಕೋಮುವಾದದ ಹೋರಾಟ ಅಲ್ಲ, ಜಾತಿ ಧರ್ಮದ ರಕ್ಷಣೆಗೋಸ್ಕರ ಕಪಟ ನಾಟಕ ಆಡುವಂಥವ್ರು ನಾವು ಅಲ್ಲ. ದೇವರು ನಮ್ಮನ್ನು ರಕ್ಷಿಸ್ತಾನೆ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ಳೋರು. ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ. ನಾವು ನಿನ್ನ ಕಾಪಾಡ್ತೀವಿ ಅಂತ ಹೊರಡುವಂಥವ್ರಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಇಂಥ ಕಪಟ ಧರ್ಮ ರಾಜಕಾರಣದಿಂದ ಯುವ ಜನರು ಹೊರಬರಬೇಕು. ಹೊರಗೆ ಬಂದು ನೈಜ ಸಮಸ್ಯೆಗಳ ಹತ್ರ ಆಲೋಚನೆ ಮಾಡಬೇಕು. ಈ ಟಿವಿಗಳನ್ನು ಬಿಟ್ಟು, ಟಿವಿಯಲ್ಲಿ ಏನು ಬೋಗಸ್ಗಳು ಬರ್ತಾಯಿದೆ ಅದನ್ನು ಬದಿಗಿಟ್ಟು, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ದ್ವೇಷ ಹಬ್ಬಿಸುವ ಸಂದೇಶಗಳು ಬರ್ತಿದೆ ಅದನ್ನು ಬದಿಗಿಟ್ಟು ಹೊರಗಡೆ ಬಂದು ನೋಡಿ, ಒಂದು ಜಗತ್ತು ಬೇರೆಯೇ ಇದೆ, ಸುಂದರವಾದ ಜಗತ್ತಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಸೌಹಾರ್ದದಿಂದ ಬಾಳುವೆ ಬದುಕಬಹುದು ಅನ್ನೋ ಜಗತ್ತಿದೆ. ನೀವು ಒಂದು 20-30 ವರ್ಷದ ಮುಂಚಿನವ್ರನ್ನ ಕೇಳಿ, ಉಡುಪಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಹೇಗಿತ್ತು ಅಂತ ಕೇಳಿ, ಐತಬ್ ಶೆಟ್ರು, ಅಬ್ದುಲ್ಲಾ ಬೇರಿಗಳು ಹೇಗಿದ್ರು ಅಂತ ಕೇಳಿ, ಅವರು ಭಾರಿ ಎಡ್ಡೆಡಿತ್ತ ಅಂತಾರೆ. ಈ ಧರ್ಮರಕ್ಷಕ ಸಂಘಟನೆಗಳು ಬಂದ ನಂತರ ಬೇರೆ ಬೇರೆನೇ ಆಗಿತ್ತು, ಒಂದಾಗಲಿಲ್ಲ. ಇವತ್ತು ಹೇಳ್ಬೋದು ನಾವು ಬಂದ ಮೇಲೆ ನಮ್ಮ ಸಮುದಾಯ ತಲೆ ಎತ್ತಿ ನಿಲ್ತು ಅಂತ ಹೇಳ್ಬೋದು. ನಾವು ಬಂದ ಮೇಲೆ ನಮ್ಮ ಧರ್ಮ ಎಡ್ಡೆ ಎಂಕ್ಲಾಗ ಧೈರ್ಯ ಬರ್ತೇನೆ ಅಂತ ಹೇಳ್ಬೋದು. ಎರಡೂ ಸುಳ್ಳು. ಈ ಸಂಘಟನೆಗಳು ಬಂದ ನಂತರ ಕೋಮುವಾದ ಜಾಸ್ತಿಯಾಗಿದ್ದು, ಜನರ ಬದುಕಿನ ಸಮಸ್ಯೆಗಳು ಕಡಿಮೆ ಆಗಿದ್ದು, ಬದುಕಿನ ಸಮಸ್ಯೆಗಳು ಹೆಚ್ಚಾಗಿದ್ದು. ಮುಂಚೆ ನೀವು ನೋಡಿರ್ಬೋದು, ಹೇಳ್ತಾರೆ ಕಮ್ಯುನಿಸ್ಟರು ಹಿಂದೆ ಸ್ಟ್ರಾಂಗ್ ಆಗಿದ್ರು, ಕಮ್ಯುನಿಸ್ಟರು ಮುಂಚೆ ಭಾರಿ ಸ್ಟ್ರಾಂಗ್ ಇದ್ರು. ಯಾಕೆ? ಆವತ್ತಿನ ಹೋರಾಟ ನಡೀತಾ ಇದ್ದಿದ್ದು ಬಡವರು ಮತ್ತು ಶ್ರೀಮಂತರ ನಡುವೆ. ಬಡವರು ಹೋಗ್ತಾ ಮಾಡ್ತಿದ್ರು, ದನಿ ಗೇಣಿಯ ದನಿ ಲೂಟಿ ಮಾಡ್ತಾ ಇದ್ದಾನೆ, ನಮ್ಮ ಭೂಮಿಯನ್ನು ಲೂಟಿ ಮಾಡ್ತಾ ಇದ್ದಾನೆ, ನಮಗೆ ಸಂಬಳ ಕೊಡ್ತಾ ಇಲ್ಲ, ನಾವು ಹಂಚಿನ ಕಾರ್ಖಾನೆಯಲ್ಲಿ ದುಡಿತಾ ಇದ್ದೇವೆ, ನಾವು ಸಂಬಳ ಸಿಗ್ತಾ ಇಲ್ಲ, ನಾವು ಬೀಡಿ ಕಟ್ತಾ ಇದ್ದೇವೆ, ನಮಗೆ ಮಜೂರಿ ಸಿಗ್ತಾ ಇಲ್ಲ ಅಂತ. ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ.
ಇವತ್ತು ಧರ್ಮದ ನಡುವಿನ ಗಲಾಟೆ ಬಗ್ಗೆ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ಅವ್ರ ಪರವಾಗ್ಲೂ ನಿಲ್ಲಕ್ಕಾಗಲ್ಲ, ಇವ್ರ ಪರವಾಗ್ಲೂ ನಿಲ್ಲಕ್ಕಾಗಲ್ಲ. ನ್ಯಾಯದ ಪರವಾಗಿ ನಿಲ್ಲಬೇಕು. ನ್ಯಾಯದ ಪರವಾಗಿ ನಿಂತಾಗ ಈ ರೀತಿಯ ಹೋರಾಟನೇ ಮಾಡಬೇಕಾಗುತ್ತೆ. ಬದುಕಿನ ಪ್ರಶ್ನೆಗಳ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ. ಹೀಗಾಗಿ ಡಿವೈಎಫ್ಐ ಯಾವತ್ತೂ ಜನರ ಪರವಾಗಿ ನಿಲ್ತದೆ. ನಮಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ, ನಮ್ಮ ಹೋರಾಟಗಳು ನಿರಂತರವಾಗಿರ್ತದೆ. ಇದು ಎಡಪಂಥೀಯರ ನಿಲುವು. ಎಡಪಂಥೀಯರು ಯಾರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಒಂದು ಬ್ರೆಜಿಲ್ನ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಚರ್ಚಿನ ಪಾದ್ರಿ ಒಂದು ಹಸಿದಿರುವ ಕುಟುಂಬಕ್ಕೆ ಹೋಗಿ ಒಂದು ಸ್ವಲ್ಪ ಆಹಾರ ಕೊಟ್ರಂತೆ. ಕುಟುಂಬ ತಂದು ಸೇವಿಸ್ತಂತೆ. ಸೇವಿಸಿ ಹೇಳ್ತಂತೆ, ನೀನು ಸಂತ, ನೀನು ಸ್ವಾಮಿ, ನೀನು ಧರ್ಮಗುರು ಅಂತಂತೆ. ಅವನು ಕೇಳದಂತೆ, ನೀವು ಕೆಲಸ ಮಾಡ್ತಾ ಇದ್ದೀರಾ ತಾನೇ? ಹೌದು. ಮತ್ತೆ ಯಾಕೆ ಹಸಿತಿದ್ದೀರಿ? ನಿಮಗೆ ಅನ್ನ ಯಾಕೆ ಸಿಗ್ತಾ ಇಲ್ಲ? ನೀವು ಕೆಲಸ ಮಾಡಿದ್ರು ನಿಮಗೆ ಯಾಕೆ ಅನ್ನ ಸಿಗ್ತಾ ಇಲ್ಲ? ಓ, ನೀನು ಕಮ್ಯುನಿಸ್ಟ್ ಅಂದ್ರಂತೆ. ಹೌದು, ಅದೇ ಕಮ್ಯುನಿಸ್ಟ್. ದುಡಿಯುವವನಿಗೆ ಕೆಲಸ ಮಾಡೋನಿಗೆ ಸಂಬಳ ಸಿಗಬೇಕು, ಅವನ ದುಡಿಮೆಯಿಂದ ಅವನ ಕುಟುಂಬ ಸಾಕಬೇಕು, ಅವನ ಮಕ್ಕಳು ವಿದ್ಯಾಭ್ಯಾಸ ಪಡಿಬೇಕು. ಇದು ಕಮ್ಯುನಿಸ್ಟರ ಸಿದ್ಧಾಂತ. ಈ ಸಿದ್ಧಾಂತಕ್ಕಾಗಿಯೇ ನಾವು ಹೋರಾಟ ಮಾಡುವಂಥವ್ರು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅದಕ್ಕೆ ತಮ್ಮಗಳ ಸಹಕಾರ ಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಏನು ಮಾತು ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ತೋರಿಸಿದ್ರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕೊಡ್ತೇನೆ ಅಂತ, ಅದು ಜಾರಿಯಾಗಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಮರ್ತಿರ್ಬೋದು, ನಾವು ಮರ್ತಿಲ್ಲ. ಇದಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ, ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷರು ರಫೀಕ್ ಹರೇಕಳ, ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ಉಪಾಧ್ಯಕ್ಷರು ರಜಾಕ್ ಮುಡಿಪು, ಕೋಶಾಧಿಕಾರಿ ಅಶ್ರಫ್ ಹರೇಕಳ, ರಾಣಿಹಬ್ಬಕ್ಕ ಬಸ್ ನೌಕರರ ಸಂಘದ ಅಧ್ಯಕ್ಷರು ಅಲ್ತಾಫ್ ಮುಡಿಪು, ಕಾರ್ಯದರ್ಶಿ ಜಗದೀಶ್ ದೇರಳಕಟ್ಟೆ, ಡಿವೈಎಫ್ಐ ಮುಡಿಪು ಘಟಕದ ಅಧ್ಯಕ್ಷರು ರಜಾಕ್ ಮುಡಿಪು, ಕಾರ್ಯದರ್ಶಿ ರಿಯಾಜ್, ಬಾಳೆಪುನಿ ಕೈರಂಗಳ ಘಟಕದ ಅಧ್ಯಕ್ಷರು ಅಲಿ ಕಾಯಾರ್, ಕಾರ್ಯದರ್ಶಿ ಕಲಂದರ್, ದೇರಳಕಟ್ಟೆ ಘಟಕದ ಅಧ್ಯಕ್ಷರು ನವಾಜ್ ಉರುಮಣೆ, ಕೊಲ್ಲರಕೋಡಿ ಘಟಕದ ಅಧ್ಯಕ್ಷರು ಆಸಿಫ್ ಕೊಲ್ಲರಕೋಡಿ, ಮುಖಂಡರು ಶರೀಫ್ ವಿದ್ಯಾನಗರ, ನಿಜಾರ್ ಮುಡಿಪು, ಶಾಫಿ ಮುಡಿಪು, ನಿಜಾರ್ ಬಿಕೆ ಕಾಯಾರ್ ಪ್ರತಿಭಟನಾ ಸಭೆದ ಮುತಾಲಿಕೆಡಿದ್ದರು.